ಕೂಡ ಕಾಂಗ್ರೆಸ್ಗರು. ನಮ್ಮ ಪಕ್ಷವನ್ನು ಕಟ್ಟಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಒಂದೇ ಒಂದು ಇವತ್ತು ಶಾಸಕನಿದ್ದಾನೆ ಅಂತ ಹೇಳಿದರೆ ಅದು ನಮ್ಮ ನಿಮ್ಮೆಲ್ಲರ ಶ್ರಮದ ಫಲವಾಗಿ UT ಖಾದರ್ ಅವರು ಮಾತ್ರ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡೋದು. ನಾವು ಯಾವುದೇ ಸ್ಥಾನಮಾನದ ವಿಚಾರದಲ್ಲಿ ನಾನು ಅಷ್ಟು ಆಸೆ ಪಟ್ಟವನಲ್ಲ. ನಾನು ಪಕ್ಷ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ನನ್ನ ಜೀವ ಇರುವವರೆಗೆ ನನ್ನ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗುವ ಪ್ರಶ್ನೆ ಇರುವುದಿಲ್ಲ ಅನ್ನುವಂಥ ಮಾತು. ಅದೇ ರೀತಿಯಲ್ಲಿ ಇವತ್ತು ಎಲ್ಲರೂ ಕೂಡ ಇನ್ನು ಕೇವಲ 1 ವರ್ಷ ಇದೆ ಚುನಾವಣೆಗೆ. ಈ ಪದಾಧಿಕಾರಿಗಳ ಬದಲಾವಣೆ ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಇಂದಿನವರು ದುಡಿಲಿಲ್ವಾ ಅಂತ ಕೇಳಿದರೆ ತುಂಬ ದುಡಿದಿದ್ದಾರೆ. ಆದರೆ ಇವತ್ತು ಪೈಪೋಟಿ ಹೆಚ್ಚಿದೆ. ನನ್ನ ಉಪಾಧ್ಯಕ್ಷರ ನೆಲೆಯಲ್ಲಿ ನನಗೇನು ಜವಾಬ್ದಾರಿ ಇದೆ ಅನ್ನುವಂಥದ್ದನ್ನು ನಾನು ತಿಳ್ಕೊಳ್ಬೇಕು. ಸ್ಥಾನವನ್ನು ತೆಗೆದುಕೊಳ್ಳುವುದು ಮುಖ್ಯ ಅಲ್ಲ. ಪಕ್ಷದಲ್ಲಿ ದುಡಿಲಿಕ್ಕೆ ನನಗೆ ಸಮಯ ಇಲ್ಲ ಅಥವಾ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದರೆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವಂಥದ್ದು ಸೂಕ್ತ. ಯಾರೇ ಆಗಲಿ ನಾನು ಮಾತನಾಡುವಂಥದ್ದು ನೇರವಾಗಿ ಮಾತನಾಡೋದು. ಯಾಕೆಂದರೆ ನಾವು ಬಹಿರಂಗವಾಗಿ ಬೇರೆ ಪಕ್ಷದವರಿಗೆ ಬೈಯುವಂಥವರು, ಪಕ್ಷಕ್ಕಾಗಿ ನಾವು ಪ್ರಾಣವನ್ನು ಕೊಡಲಿಕ್ಕೆ ತಯಾರಿರ್ತಕ್ಕಂಥ ರೀತಿಯಲ್ಲಿ ನಾವು ದುಡಿಯುವಂಥವ್ರು. ಹಾಗಾಗಿ ನಾನು ಮಾತನಾಡ್ತಾ ಇದ್ದೇನೆ ಪಕ್ಷದ ಮೇಲೆ ಪ್ರೀತಿಯಿಂದ. ಯಾರಿಗೂ ನೋವಾಗ್ತದೆ ಅನ್ನುವಂಥ ವಿಚಾರ ಮುಖ್ಯ ಅಲ್ಲ, ಇಲ್ಲಿ ವ್ಯವಸ್ಥೆ ಸರಿಯಾಗಬೇಕು ಅನ್ನುವಂಥದ್ದು ಮುಖ್ಯ. ಮುಂದಿನ ಚುನಾವಣೆ ಸನ್ಮಾನ್ಯ UT ಖಾದರ್ ಅವರಿಗೆ ಅವರೇನು ಸೋಲುವುದಿಲ್ಲ, 100ಕ್ಕೆ 100 ಸೋಲುವುದಿಲ್ಲ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಕೂಡ UT ಖಾದರ್ಗೆ ಸಮಸ್ಯೆ ಇಲ್ಲ. ಸಮಸ್ಯೆ ಆಗುವಂಥದ್ದು ನಮ್ಮಂಥ ಕಾರ್ಯಕರ್ತರಿಗೆ, ನಮ್ಮಂಥ ಮುಖಂಡರುಗಳಿಗೆ ಸಮಸ್ಯೆ ಆಗುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾದರೂ ತಮ್ಮ ಸ್ನೇಹಿತರು ಇದ್ರೆ ಕೇಳಿ. ಆ ಕ್ಷೇತ್ರದಲ್ಲಿ ಶಾಸಕನ ಇಲ್ಲದೆ ಇದ್ದಾಗ ಅಲ್ಲಾಗುವಂಥ ತೊಂದರೆ, ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಾಗಿ ದುಡಿತಾ ಇದ್ರ ಅವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಪೊಲೀಸ್ ಸ್ಟೇಷನಲ್ಲಿ FIR ದಾಖಲು ಮಾಡತಕ್ಕಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಶಾಸಕರಿಲ್ಲ ನಮ್ಮಲ್ಲಿ ಕೇಳುವವರು. ಆದರೆ ನಮಗೆ ಹಾಗೆಲ್ಲ ಉಲ್ಲಾಲದ ಯಾವುದೇ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತನನ್ನ ಪೊಲೀಸ್ನವನು ಟಚ್ ಮಾಡಬೇಕಿದ್ರೆ ಅಷ್ಟೇ ಕಷ್ಟ ಇದೆ ಅವನಿಗೆ. ಯಾಕೆಂತ ಹೇಳಿದ್ರೆ ನಮ್ಮ ಶಾಸಕರಿದ್ದಾರೆ, ಇವತ್ತು ವಿರೋಧ ಪಕ್ಷದ ಉಪನಾಯಕರು ಕೂಡ ಆಗಿದ್ದಾರೆ. ಬಂಧುಗಳೇ, ಕಳೆದ ಬಾರಿ 19,811 ಮತಗಳ ಅಂತರದಲ್ಲಿ UT ಖಾದರ್ ಅವರು ಗೆದ್ದಿದ್ದಾರೆ. ನಮ್ಮ ಉದ್ದೇಶ ಎಲ್ಲರ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಸಲ ಫಸ್ಟ್ ಟೈಮ್ 32,000ಕ್ಕೆ ಏನು ಗೆದ್ದಿದ್ದಾರ ಅದೇ ಮತವನ್ನು ಮತ್ತೆ ತೆಗೆಸಿಕೊಡ್ಬೇಕು ಉಲ್ಲಾಲದಲ್ಲಿ ಖಾದರಿಗೆ ಅನ್ನುವಂಥದ್ದು. ಹಿನ್ನಡೆ ಎಲ್ಲಿ ಆಗಿದೆ? ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚು ಹಿನ್ನಡೆ ಆಗಿರಲಿಲ್ಲ. ನಗರ ಪ್ರದೇಶದಲ್ಲಿ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಹೆಚ್ಚಾಗಿ ದುಡಿಬೇಕಾಗಿದೆ. ನಗರ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಇವತ್ತು ಮುಸ್ತಾಫರ್ ಅವರನ್ನು ಆಯ್ಕೆ ಮಾಡಿರುವಂಥ ಉದ್ದೇಶ ಕೂಡ ಅಷ್ಟೇ. ಇವತ್ತು ಎಲ್ಲ ಸಂಘಟನೆಯ ಜೊತೆಯಲ್ಲಿ ಅವರು ಕೆಲಸ ಮಾಡಿಕೊಂಡು ಅನುಭವ ಇರುವ ಕಾರಣ ಉಲ್ಲಾಲ ನಗರಸಭೆಯ 31 ವಾರ್ಡುಗಳಲ್ಲಿ ಎಲ್ಲರಲ್ಲೂ ಕೂಡ ಬೂತ್ ಕಮಿಟಿಯನ್ನು ಮಾಡಿ ಅಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡುವ ಮುಖಾಂತರ ಎಲ್ಲಿ ನಮ್ಮ ಕೌನ್ಸಿಲರ್ ಇಲ್ಲವೋ ಅಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನನ್ನು ಮುಖಂಡನಾಗಿ ಮಾಡಿ ಆ ಪ್ರದೇಶದಲ್ಲಿ ಮುಂದಿನ ದಿನಗಳಲ್ಲಿ ಆ ಜನರ ಕಷ್ಟಕ್ಕೆ ಸ್ಪಂದಿಸತಕ್ಕಂಥ ಕೆಲಸವನ್ನು ಮಾಡುವುದಕ್ಕೋಸ್ಕರವಾಗಿ ಇವತ್ತು ಉಲ್ಲಾಲ ನಗರ ಕಾಂಗ್ರೆಸ್ಗೆ ಮುಸ್ತಾಫರ್ ಅವರನ್ನು ಆಯ್ಕೆ ಮಾಡಿರುವಂಥದ್ದು. ಹಾಗಾಗಿ ನಮ್ಮೆಲ್ಲರ ಸಹಕಾರ ಇದ್ದರೆ, ಕಾರ್ಯಕರ್ತರ ಸಹಕಾರ ಖಂಡಿತ ಇದೆ. ಇಲ್ಲಿ ತೊಂದರೆ ಆಗಿರುವಂಥದ್ದು ನೇರವಾಗಿ ಹೇಳುವುದಾದರೆ ಸಣ್ಣ ಮುಖಂಡರ ನಡುವಿನ ತೊಂದರೆಯಿಂದಾಗಿ ಇಲ್ಲಿ ಪಕ್ಷಕ್ಕೆ ಇಫೆಕ್ಟ್ ಆಗಿದೆ. ಇದನ್ನು ಸರಿಪಡಿಸಿಕೊಂಡು ಹೋಗತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಇಷ್ಟು ಜನ ಸೇರಿದ್ದೀರಿ, ಬಹಳಷ್ಟು ಸಂತೋಷ ಆಗ್ತಾ ಇದೆ. ಮುಸ್ತಾಫುಲ್ಲಾ ಅವರ ಒಂದು ಪದಗ್ರಹಣಕ್ಕೆ ಇಷ್ಟೊಂದು ಜನ ಅವರ ಹೆಸರನ್ನು ಕೇಳಿ ಬಂದಿದ್ದಾರೆ ಬಹುಶಃ. ಹಾಗಾಗಿ ಇದೇ ಜನ ಪರ್ಮನೆಂಟ್ ಆಗಿ ಇಲ್ಲಿ ಬರಲಿಕ್ಕೆ ವ್ಯವಸ್ಥೆ ಆಗಬೇಕು. ಇಂಥ ಒಂದು ಸಂಘಟನೆಯನ್ನು ಗಟ್ಟಿಯಾಗಿ ಇಟ್ಟುಕೊಂಡು UT ಖಾದರ್ ಅವರ ಚುನಾವಣೆ ಬರುವುದು ಮಾತ್ರ ಅಲ್ಲ, ಪಕ್ಷದ ಸಂಘಟನೆಯೂ ಕೂಡ ನಮಗೆ ಅಗತ್ಯ ಇದೆ. ಹಂಗಾಗಿ ಇಷ್ಟು ಒಳ್ಳೆಯ ಶಾಸಕರಿರುವಾಗ ಯಾವುದೇ ಕಷ್ಟಕ್ಕೆ ಯಾವ ಹೊತ್ತಿನಲ್ಲೂ ಕೂಡ ಸ್ಪಂದಿಸಕ್ಕಂಥ ಒಬ್ಬ ನಾಯಕನಿದ್ರೆ ಅದು UT ಖಾದರ್. ನಾನು ಪಕ್ಷದ ಒಳಗಡೆನ ಕಾರ್ಯಕರ್ತರಿಗೆ ಖುಷಿಯಾಗಿ ಮಾತನಾಡುವಂಥದ್ದಲ್ಲ, ಇದು ನನ್ನ ಮನಸ್ಸಿನ ಮಾತು. ಯಾವುದೇ ಒಬ್ಬ ಬಡವ, ಯಾವುದೇ ಒಬ್ಬ ಕೈಲಾಗದವನಿಗೆ ಏನಾದರೂ ಒಂದು ಸಹಾಯ ಆಗಬೇಕು, ಶಾಸಕರ 2 ಗಂಟೆಗೆ ಫೋನ್ ಮಾಡಿದರೂ ಕೂಡ ನಾಳೆ ಬೆಳಿಗ್ಗೆ ಇಷ್ಟು ಗಂಟೆಗೆ ಹೋಗಿ ಅದು ಕೆಲಸ ಆಗ್ತದೆ. ರೋಗ ಬಂದವನಿಗೆ ಎಲ್ಲರಿಗೂ ಮದ್ದು ಇಡ್ಲಿಕ್ಕೆ ಆಗುವುದಿಲ್ಲ. ಆ ರೋಗ ಬಂದವನಿಗೆ ಮದ್ದು ಇಂಥದ್ದಂತ ಹೇಳಿಕೊಡುವಂಥ ಕೆಲಸವನ್ನು ಮಾಡಬೇಕು ನಾವು. ಹಂಗಾಗಿ ಪಕ್ಷವನ್ನು ಕಟ್ಟೋಣ. ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಪರಸ್ಪರ ಅನ್ಯೋನ್ಯತೆಯಿಂದ, ಮನಸ್ಸಿನಲ್ಲಿ ಸಣ್ಣ ಪುಟ್ಟ ಬೇಸರಗಳಿರುವಂಥದ್ದು ಸಹಜ. ಅದು ಶಾಸಕರ ಮೇಲೂ ಇರ್ಬೋದು, ನನ್ನ ಮೇಲೂ ಇರ್ಬೋದು, ವೈಯಕ್ತಿಕವಾಗಿ ಸದಾಶಿವ ಉಲ್ಲಾಲ್ ಅವರ ಮೇಲೂ ಇರ್ಬೋದು, ನಮ್ಮ ಚಿತ್ರಕನವರ ಮೇಲೂ ಇರ್ಬೋದು. ಅದೆಲ್ಲವನ್ನು ಬಿಡೋಣ. ಕೇವಲ 1 ವರ್ಷ ಇರುವಂತಹ ಈ ಸಂದರ್ಭದಲ್ಲಿ BJPಯನ್ನು ಕಿತ್ತೋರಿಸಬೇಕು. ನಾವು ಇವತ್ತು ಹೇಳ್ತಾ ಇದ್ದೇವೆ, ಬಜರಂಗ ದಳದವರು ಹಾಗೆ, RSSನವರು ಹೀಗೆ, ಕಲ್ಲಡ್ಕ ಭಟ್ಟ ಹಾಗೆ, ಮುತಾಲಿಕ ಹಾಗೆ ಅಂತ ರಾಮಸೇನೆಯವರು ಅಂಥ ಕೋಮುವಾದಿ ಶಕ್ತಿಗಳಿಗೆ ಅವರನ್ನ ನಾವು ಮಟ್ಟ ಹಾಕದೇ ಇದ್ರೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನದಲ್ಲಿ ಜಾತ್ಯತೀತ ದೇಶ ಹೋಗಿ ಮತೀಯ ದೇಶವಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾವು ಒಗ್ಗಟ್ಟಾಗಬೇಕು ಅನ್ನುವುದನ್ನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ನಾವು ಸಂವಿಧಾನದಲ್ಲಿ ಎಲ್ಲ ಜಾತಿಯವರು ಬದುಕಲಿಕ್ಕೆ ನಮಗೆ ಅವಕಾಶ ಇದೆ. ಮೊನ್ನೆ ಹಿಜಾಬ್ನ ವಿಷಯ ತೆಗೆದ್ರು. ಅದಾದ ನಂತರ ಹಲಾಲ್ ಕಟ್, ಇವರದ್ದು ಮತ್ತೊಂದು ಕಟ್ಟು ಶುರುವಾಯ್ತು. ನಾನು ಇಷ್ಟವರೆಗೆ ಕೇಳಿರಲಿಲ್ಲ ಆ ಕಟ್ಟು ಯಾವುದು ಅಂತ, ಜಡ್ಕ ಕಟ್ಟು ಯಾವ್ದ. ಅದಾದ ನಂತರ ಬಂದರು ಆಜಾ ಅನ್ನೋ ವಿಷಯ. ನಾನು ಕೇಳುವಂಥದ್ದು, ಒಬ್ಬ ಹಿಂದೂ, ನಿಜವಾದ ಹಿಂದೂ,
ನಾನು ಮುತಾಲಿಕನಿಗೆ ಅವನಿಗೆ ಅರುಳು ಮರುಳು ಅಂತ ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಒಬ್ಬ ನಿಜವಾದ ಹಿಂದೂ ಮತ್ತೊಂದು ಧರ್ಮದಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡು ಬದುಕುವುದನ್ನು ಕಲಿಬೇಕು. ಒಬ್ಬ ನಿಜವಾದ ಮುಸಲ್ಮಾನ ಮತ್ತೊಂದು ಧರ್ಮದಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡು ಬದುಕುವವನೇ ನಿಜವಾದ ಮುಸಲ್ಮಾನ. ಒಬ್ಬ ಕ್ರೈಸ್ತ ಧರ್ಮದವರು ಮತ್ತೊಂದು ಧರ್ಮದಲ್ಲಿ ಏನಿದೆ ಒಳ್ಳೆಯ ಅಂಶಗಳು ಅನ್ನೋದನ್ನು ತಿಳ್ಕೊಂಡು ಬದುಕುವುದು ಅವನ ಧರ್ಮಕ್ಕೆ ಅವನಿಗೆ ನೀಡತಕ್ಕಂಥ ಗೌರವ. ಇವನು ಆಜಾನ್ನ ವಿಷಯಕ್ಕೆ ಹೋದ. ಆಜಾನ್ ಅಂತ ಹೇಳಿದ್ರೆ ಏನು ಅಂತೇಳಿ ಇವನಿಗೆ ಗೊತ್ತಿಲ್ಲ. ಆಜಾನ್ನಿಂದ ನಷ್ಟ ಯಾರಿಗೂ ಅನ್ನೋದನ್ನು ಕೂಡ ಇವನು ತಿಳ್ಕೊಂಡಿಲ್ಲ ಈ ಮುತಾಲಿಕ್. ಆಜಾನ್ನಿಂದ ಮುಸಲ್ಮಾನ್ ಸಮುದಾಯದ ಬಂಧುಗಳು ಬೆಳಿಗ್ಗೆ ಎದ್ದು ನಮಾಜಿಗೆ ಬರಬೇಕು ಅಂತೇಳಿ ಅವರನ್ನು ಕರೆಯುವಂಥದ್ದು, ಅದನ್ನು ಕೇಳೇ ಹೋಗುವವರು ಎಲ್ಲರೂ ಅಲ್ಲ. ಇಂದಿನ ರಾತ್ರಿ ಅವರು ಇದು ಮಾಡಿ ಇಡ್ತಾರೆ ಅಂತ ನಾಳೆ ಬೆಳಿಗ್ಗೆ ನಮಾಜಿಗೆ ಹೋಗ್ಲಿಕ್ಕೆ ಉಂಟು, ಹೋಗ್ತಾರೆ. 3 ನಿಮಿಷದ ಒಂದು ಇದಿರ್ಬೋದು ಆಜಾನ್. ಬೆಳಿಗ್ಗೆ 6 ಗಂಟೆ ನಂತರ ಆಜಾನ್ ಕರೀಬೋದಲ್ವಾ. ಈ 3 ನಿಮಿಷಕ್ಕೆ ಈ ಮುತಾಲಿಕಲ್ಲಿ ಭಜನೆಗೆ ಕೂಡ್ತಾನೆ. ನಾನು ಕೇಳುವಂಥದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ನಮ್ಮಲ್ಲಿ ಯಕ್ಷಗಾನ ಇರ್ತದೆ, ಅದಕ್ಕೆ ಮೈಕ ಬೇಕೇ. ಅದು ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ ಹೊರಗೆ ಇರ್ತದೆ. ಹಾಗಿದ್ರೆ ಹಾಗೆ ಕಾನೂನು ಬರುವುದಿಲ್ವಾ? ಅವರಿಗೆ ಕೆಲಸ ಬೇಡವಾ? ಭಾಗವತ ನೀನು ಮೈಕ ಇಲ್ಲದೆ ಭಾಗವತಿ ಆಡ್ತಾನ? ದೇವಸ್ಥಾನಗಳಲ್ಲಿ ಗಂಟೆ ಭಜನೆ ಇಡ್ತಾರೆ. ಮಾರಿಯಮ್ಮ ದೇವಸ್ಥಾನ ಇದೆ ತೊಕ್ಕೋಡಲ್ಲಿ, 6 ಗಂಟೆಯಿಂದ 7 ಗಂಟೆವರೆಗೆ ಡೈಲಿ ಭಜನೆ ಇರ್ತದೆ. ಅಲ್ಲಿ ಯಾವನಾದ್ರೂ ಒಬ್ಬ ಮುಸಲ್ಮಾನ ಆಗಲಿ ಕ್ರಿಸ್ತ ಆಗಲಿ ಅದು ಯಾರಾದರೂ ಅದರ ವಿರುದ್ಧ ಮಾತಾಡಿದ್ದಾರೆ. ಹಾಗಿದ್ರೆ ಈ ಮುತಾಲಿಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಅವನಿಗೆ ಇದಿಲ್ಲ, ಬರಲಿಕ್ಕಿಲ್ಲ, ಅಂತ ಒಂದು ವ್ಯವಸ್ಥೆಯ ವ್ಯಕ್ತಿ ಅವ. ಹಾಗಾಗಿ ಅಂತ ಅವನ ಮಾತನ್ನು ಕೇಳಿ ಯಾವ ಹಿಂದೂಗಳು ಕೂಡ ಒಗ್ಗಟ್ಟಾಗುವುದಿಲ್ಲ. ಅವ ಕೋಮುವಾದಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದ್ದದ್ದು. ನಾನೊಮ್ಮೆ ಹೇಳಿದೆ, ನನ್ನನ್ನು ಯಾವುದಾದ್ರೂ ಒಂದು ಡಿಬೇಟ್ಗೆ ಕರೆಯಿರಿ, ಆ ಮುತಾಲಿಕನೊಮ್ಮೆ ಕರೀಬೇಕು ಅಂತ. ಒಬ್ಬ ಟಿ ವಿ ಅವನ ಹತ್ರ ಹೇಳಿದ್ದೆ, ಎಲ್ಲಿಯಾದರೂ ಒಂದು ಡಿಬೇಟ್ ಇದ್ರೆ ಆ ಮುತಾಲಿಕನನ್ನು ನೀವು ಕರೀಬೇಕು. ನಾನು ಇವರ ಹತ್ರ ಕೇಳುವುದು, ಇವರೆಲ್ಲ ಹಲಾಲ್ ಕಟ್ಟು ಮತ್ತೊಂದು ಕಟ್ಟು ಇದು ಅಂತೇಳಿ ಮಾತಾಡಿದ್ರಲ್ಲ, ಇವರು ನಿಜವಾಗಿಯೂ ಕೂಡ ಅಲ್ಲಿ ನಾನ್ ವೆಜ್ ತಿನ್ನೋರು ಯಾರು ಮಾತಾಡಿಲ್ಲ. ಮಾಂಸಾಹಾರಿಗಳು ಯಾರು ಇದ್ದಾರಲ್ಲ ಬಿಜೆಪಿಯಲ್ಲಿ ಯಾರು ಮಾತಾಡಿಲ್ಲ. ಇವನು ಮಾಂಸಾಹಾರಿ ಅಲ್ಲ, ಇವ ವೆಜ್ಜಿ ಬಟ್ಟ. ಹಂಗಾಗಿ ಇವನಿಗೆ ಯಾಕೆ ಬೇಕು ಅಧಿಕ ಪ್ರಸಂಗ? ಮತ್ತೊಂದು ವಿಚಾರ ಏನು ಅಂದ್ರೆ, ಇವನ ಮಕ್ಕಳಿರುವುದು ಆಸ್ಟ್ರೇಲಿಯಾ, ಇವನ ಅಣ್ಣನ ಮಕ್ಕಳು ಇವರೆಲ್ಲ ಆಸ್ಟ್ರೇಲಿಯಾ ಇಲ್ಲೆಲ್ಲ ಇರುವುದು ದೂರ. ಇಲ್ಲಿ ಯಾರ್ಯಾರು ಹಿಂದುಳಿದ ವರ್ಗದ ಯುವಕರು ಇರ್ತಾರಲ್ಲ ಅವರನ್ನ ಗಲಭೆ ಮಾಡಿಸಿ ಅವರನ್ನು ಜೈಲಿಗೆ ಕಟ್ಟುವಂಥದ್ದು ಇವನ ಕೆಲಸ. ಹಾಗಾಗಿ ಬಂಧುಗಳು ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಇದಕ್ಕೆಲ್ಲವೂ ಕೂಡ ಉತ್ತರ ಕೊಡಬೇಕಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ 8ಕ್ಕೆ 8 ಕೂಡ ಬಂದರೆ ಮಾತ್ರ ನಮ್ಮ ಈ ಎಲ್ಲ ಪ್ರಯತ್ನಗಳಿಗೆ ಸಾರ್ಥಕತೆ ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ. ಈಗ ತಾನೇ ನಾವು ಆದೇಶ ನೀಡಲಿಕ್ಕಿದ್ದೇವೆ. ಈ ಸಭೆಯ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಪಕ್ಷದ ಎಲ್ಲ ನಾಯಕರುಗಳೇ, ಮುಂಭಾಗದಲ್ಲಿರ್ತಕ್ಕಂಥ ಪಕ್ಷದ ನಾಯಕರುಗಳೇ, ಕಾಂಗ್ರೆಸ್ ಕುಟುಂಬದ ಸದಸ್ಯರುಗಳೇ, ಸುಮಾರು 6-7 ತಿಂಗಳಿಂದ ನಾನು ಒದ್ದಾಡಿ ಸಾಕಾಗೋಯ್ತು ನನಗೆ. ಉಳ್ಳಾಲ ನಗರ ಸಮಿತಿಗೆ ಒಂದು ಅಧ್ಯಕ್ಷ ಮಾಡಬೇಕು ಅಂತ ಹಲವು ಬಾರಿ ಹಲವು ಜನರ ಹತ್ರ ರಿಕ್ವೆಸ್ಟ್ ಮಾಡಿದೆ. ಸುಮಾರು ಸಮಸ್ಯೆಗಳು ಎದುರಾಗ್ತಾ ಬಂದು ತುಂಬ ಸಮಸ್ಯೆಗಳಾಯ್ತು. ಅದನ್ನೆಲ್ಲ ತಾಳ್ಮೆಯಲ್ಲಿ ಕೇಳಿಕೊಂಡು ಈ ಹಿಂದೆ ನಮಗೆ ಸೇವ್ ಮಾಡಿದವರನ್ನು ನೆನೆಸಿಕೊಂಡು ಅವರೆಲ್ಲ ಯಾವ ರೀತಿಯಲ್ಲಿ ತಾಳ್ಮೆಯಲ್ಲಿ ಇದ್ದರು ಅಂತ ಮೊದಲಿಗೆ ಉಳ್ಳಾಲ ನಗರ ಕಾಂಗ್ರೆಸ್ ಸಮಿತಿಯಲ್ಲಿ ನಮ್ಮ ಈಗಿನ ದರ್ಗದ ಅಧ್ಯಕ್ಷರಾದಂಥ ರಸೀದ್ರವರು ಅಧ್ಯಕ್ಷರಾಗಿದ್ದರು. ತದನಂತರ ಎವರ್ಗ್ರೀನ್ ಖಾದರ್ ಅವರ ಅವರು ಕೂಡ ಅಧ್ಯಕ್ಷರಾಗಿದ್ದರು. ಇಸ್ಮಾಯಿಲ್ ರವರು ಅಧ್ಯಕ್ಷರಾಗಿದ್ದರು. ಇಸ್ಮಾಯಿಲ್ ರವರು ಅಧ್ಯಕ್ಷರಾಗಿದ್ದರು. ಆಮೇಲೆ ಬಾಸಿಲ್ ಡಿಸೋಜರವರು ಅಧ್ಯಕ್ಷರಾಗಿದ್ದರು. ಅವರೆಲ್ಲ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ಉಳ್ಳಾಲ ನಗರಸಭೆಯ ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಬಂದಿದ್ದಾರೆ. ಇವತ್ತಿನ ಸ್ಥಿತಿಯಲ್ಲಿ ಸುಮಾರು 6 ತಿಂಗಳಿಂದ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಒಂದು ಒಮ್ಮತದ ಅಭ್ಯರ್ಥಿ ಮಾಡಬೇಕು, ನಮಗೆ ಇನಾನಿಮಸ್ಸಿಗೆ ಆಗಿ ಯಾರಾದರೂ ಒಬ್ಬರು ಅಧ್ಯಕ್ಷರಾದರೆ ಒಳ್ಳೆಯದು ಅಂತ ಭಾಳಷ್ಟು ಪ್ರಯತ್ನ ಪಟ್ಟೆ. ಅದರಿಂದ ಎಲ್ಲರೂ ಸ್ಪಂದನೆ ಮಾಡಿದ್ದಾರೆ. ಬಾಸಿಲ್ ಡಿಸೋಜರವರು ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಮೇಲೆ ನಾವು ಅವರನ್ನು ಮತ್ತೆ ಅಲ್ಲಿ ನಗರಸಭೆಯ ಹುದ್ದೆ ಕೊಡಲಿಕ್ಕೆ ಆಗೋದಿಲ್ಲ, ಒಬ್ಬನಿಗೆ 2 ಹುದ್ದೆ ಕೊಡಲಿಕ್ಕೆ ಬರೋದಿಲ್ಲ. ಆ ನೆಲೆಯಲ್ಲಿ ನಮಗೆ ಅಧ್ಯಕ್ಷನ ಬದಲಾವಣೆ ಮಾಡಲೇಬೇಕಾಯಿತು. ಅಧ್ಯಕ್ಷರ ಬದಲಾವಣೆ ಮಾಡುವಾಗ ಸುಮಾರು ಅಭ್ಯರ್ಥಿಗಳ ಹೆಸರು ಕೂಡ ಬಂದಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಸುಮಾರು 5 ಮಂದಿ ಹೆಸರು ಬಂತು. ಅದರಲ್ಲಿ ಸನ್ಮಾನ್ಯ ಉಸ್ಮಾನ್ ಕಲ್ಲಾಪುರ ಅವ್ರದ್ದಿತ್ತು, ನಮ್ಮ ಮನ್ಸೂರ್ ಅವ್ರದ್ದು ಕೂಡ ಇತ್ತು, ಆಮೇಲೆ ಕೋಲಿ ಮೊಯ್ದೀನ್ ಅವ್ರದ್ದು ಇತ್ತು, ಆಮೇಲೆ ಎವರ್ಗ್ರೀನ್ ಅವರ ಮಗಂದು ಅವ್ರದ್ದು ಇತ್ತು, ಆಮೇಲೆ ಈಸುಬಕ್ಕ ಇವ್ರದ್ದು ಕೂಡ ಇತ್ತು. ಇವರ ಹೆಸರು ಕೂಡ ಚಾಲನೆಯಲ್ಲಿತ್ತು. ಎಲ್ಲರ ಹೆಸರನ್ನು ಚಾಲನೆಯಲ್ಲಿ ಇದ್ದುಕೊಂಡು ತುಲನೆ ಮಾಡಿ ಎಲ್ಲ ಬಗೆ ವಿಮರ್ಶೆ ಮಾಡಿದಾಗ ಕೊನೆಯಲ್ಲಿ ಮೆಜಾರಿಟಿಯಲ್ಲಿ ಬಂದದ್ದು ಉಸ್ಮಾನ್ ಮತ್ತು ಮುಸ್ತಫರವರ ಹೆಸರು. ಅದರಲ್ಲಿ ಮತ್ತೆ ಇಬ್ಬರನ್ನು ಕೂತ್ಕೊಂಡು ಮಾತಾಡಿಸಿ ಎಲ್ಲ ಮತ್ತೆ ಕೌನ್ಸಿಲರ್ಸ್ ಅಭಿಪ್ರಾಯ ತೆಗೆದಾಗ ಹೆಚ್ಚಿನವರ ಅಭಿಪ್ರಾಯಗಳನ್ನೆಲ್ಲ ಕೇಳಿದಾಗ ಮುಸ್ತಫರವರ ಹೆಸರು ಕೊನೆಗಳಿಗೆ ಎಲ್ಲರ ಒಮ್ಮತದಿಂದ ಮುಸ್ತಫರವರ ಹೆಸರು
ಜನರಿಂದ ಸಾರ್ವಜನಿಕವಾಗಿ ಆ ಹೆಸರು ಬಂದ ಮೇಲೆ ನಮಗೆ ಯಾರನ್ನು ದೂರ ಇಡುವಂಥ ಪ್ರಶ್ನೆ ಇಲ್ಲ. ಪಕ್ಷದ ದೃಷ್ಟಿಯಿಂದ ಅವರ ಹೆಸರು ಬಂದಾಗ ನಾವು ಅದನ್ನು ಒಪ್ಪಲೇಬೇಕಾಯಿತು. ಆ ದಿಸೆಯಲ್ಲಿ ಪಕ್ಷದ ಮೇಲಿನ ನಾಯಕರುಗಳೊಂದಿಗೆ ಚರ್ಚೆ ಮಾಡಿಕೊಂಡು ಜಿಲ್ಲಾ ಕಾಂಗ್ರೆಸ್ ಮತ್ತು KPCC ಮತ್ತು ನಮ್ಮ ಶಾಸಕರಾದಂಥ UT ಖಾದರ್ ಅವರ ಚರ್ಚೆ ಮಾಡಿಕೊಂಡು ಎಲ್ಲರ ಒಮ್ಮತದ ಅಭಿಪ್ರಾಯ ತೆಗೆದು ಸಾರ್ವಜನಿಕವಾಗಿ ಈ ರೀತಿ ಇದೆ ಅಂತ ರಿಪೋರ್ಟನ್ನು ಅವರಿಗೆ ಮಂಡನೆ ಮಾಡಿ ಎಲ್ಲರ ಅಭಿಪ್ರಾಯಗಳನ್ನು ಯಾರ್ಯಾರು ಏನೇನು ಹೇಳಿದ್ದಾರೆ ಅದರ ಎಲ್ಲ ಮಂಡನೆ ಮಾಡಿಕೊಂಡು ಸನ್ಮಾನ್ಯ ಮುಸ್ತಫರವರ ಹೆಸರು ಚಾಲನೆಗೆ ಬಂತು. ಅದರಿಂದಾಗಿ ಮುಸ್ತಫರನ್ನು ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ನಾವು ಎಲ್ಲರೂ ಮುಸ್ತಫರ ಅಧ್ಯಕ್ಷರಾದರೂ ಕೂಡ ನಾವು ಇವರು ನಮ್ಮ ಎಲ್ಲ ಪದಾಧಿಕಾರಿಗಳು ಯಾರಿದ್ದಾರೆ, ಯಾರೆಲ್ಲ ಹೆಸರಿತ್ತು ಚಾಲನೆಯಲ್ಲಿ ಬಂದಿತ್ತು, ಮನ್ಸೂರ್ ಬ್ಲಾಕ್ ಸೆಕ್ರೆಟರಿ ಆಗಿದ್ದಾರೆ, ಆಮೇಲೆ ಕೋಲಿ ಮೈದೀನ್ ಅಕ್ಕ ಇವರಿಗೆಲ್ಲರೂ ಎಲ್ಲರೂ ನಾವು ಒಟ್ಟಿಗೆ ಸೇರಿಕೊಂಡು ನಾವೆಲ್ಲರೂ ಅಧ್ಯಕ್ಷರು ಎಂಬ ಭಾವನೆಯನ್ನು ಇಟ್ಟುಕೊಂಡು ಮುಸ್ತಫರಿಗೆ ಸಹಾಯ ಮಾಡಿಕೊಂಡು ಅವರ ಜೊತೆಗೆ ಎಲ್ಲರೂ ಪಕ್ಷವನ್ನು ಕಟ್ಟುವಲ್ಲಿ ಸಹಕಾರ ಮಾಡಬೇಕು ಅಂತ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನ ನೆಲೆಯಲ್ಲಿ ತಮ್ಮಲ್ಲೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಮಗೆ ನಮ್ಮ ರಾಷ್ಟ್ರೀಯ ಪಕ್ಷ ಜಾತ್ಯತೀತ ಪಕ್ಷ. ಈ ಜಾತ್ಯತೀತ ಪಕ್ಷದಲ್ಲಿ ಅಧ್ಯಕ್ಷರ ಜೊತೆಗೆ ಒಂದಿಬ್ಬರು ಪದಾಧಿಕಾರಿಗಳನ್ನು ನಾವು ನೇಮಕ ಮಾಡ್ತೇವೆ. ಮತ್ತು ಅಧ್ಯಕ್ಷರು ಮತ್ತು ಪದಾಧಿಕಾರಿ ಕಳಿಸ್ಕೊಂಡು ಬ್ಲಾಕ್ ಅಧ್ಯಕ್ಷರ ಅನುಮತಿ ಮೇರೆಗೆ ಇತರ ಪದಾಧಿಕಾರಿ ನೇಮಕ ಮಾಡಿದ್ರು. ಇವರ ಜೊತೆಗೆ ಉಪಾಧ್ಯಕ್ಷರಾಗಿ ಸನ್ಮಾನ್ಯ ರಿಚರ್ಡ್ ರವರು ಬಂದಿದ್ದಾರೆ, ಇವತ್ತು ಗೊತ್ತಿಲ್ಲ, ರಿಚರ್ಡ್ ಇದ್ದಾರೆ, ಅವರನ್ನು ಉಪಾಧ್ಯಕ್ಷರನ್ನಾಗಿ ನಾವು ಇಲ್ಲಿ ಈಗಾಗಲೇ ಮಾಡಿದ್ದೇವೆ. ಇನ್ನೊಂದು ಕಾರ್ಯದರ್ಶಿಯಾಗಿ ನಮ್ಮ ರಾಜ ಬಂಡಸಾಲೆ ಅವರನ್ನು ಮಾಡಿದ್ದೇವೆ. ಅದು ಈಗ ನಾವು ಇದರೊಟ್ಟಿಗೆ ಅನೌನ್ಸ್ ಮಾಡಿದ್ದೇವೆ. ಮತ್ತು ಉಳಿದ ಪದಾಧಿಕಾರಿಗಳೆಲ್ಲ ಆಗಲಿಕ್ಕಿದೆ, ಅದು ಅಧ್ಯಕ್ಷರು ಸೇರಿಕೊಂಡು ಅವರು ಬ್ಲಾಕಿಂದ ಇದಂದರೆ ಒಂದು ಹಿಂದುಳಿದ ವರ್ಗಕ್ಕೆ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿ ಕೊಡಬೇಕು ಎಂಬ ಜಾತಿ ಹಾಗೆ ಅದರಲ್ಲಿ ಈಗ ಮಾಡಿದ್ದೇವೆ. ಉಳಿದ ಪದಾಧಿಕಾರಿಗಳೆಲ್ಲ ಆಗಲಿಕ್ಕಿದೆ, ಅದು ಅಧ್ಯಕ್ಷರು ಕೂತ್ಕೊಂಡು ಅವರು ನಮ್ಮ ಹತ್ರ ಅಪ್ರೂವಲ್ ತಗೊಂಡು ಮಾಡ್ತಾರೆ. ಅಧ್ಯಕ್ಷರು ನಾನು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಒಬ್ಬ SSLC ಮುಗಿದು PUC ಓದ್ತಾ ಇರುವಾಗ PUCಯಲ್ಲಿ ನಾನು PUC ವಿದ್ಯಾರ್ಥಿ ಆಗಿದ್ದಾಗ ಕಾಂಗ್ರೆಸ್ ಪಕ್ಷದ ಒಲವು ಮಾಡಿಕೊಂಡು ಕಾಂಗ್ರೆಸ್ಸಿನಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಸಮಯದಲ್ಲಿ ಜನಾರ್ದನ್ ಪೂಜಾರಿಯವರು ಮೊದಲ ಬಾರಿಗೆ MP ಚುನಾವಣೆಗೆ ನಿಂತರು. ನಾವು ಆವಾಗ ನಾನು LSS ಕಾಲೇಜಲ್ಲಿ ಓದ್ತಾ ಇದ್ದೇನೆ. PUCಯಲ್ಲಿ ನನಗೊಂದು ಹುಚ್ಚು ಶುರು ಆಯಿತು ಕಾಂಗ್ರೆಸ್ ಇದ್ದು, ಅದರ ಜೊತೆಗೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದಿನಿಂದ ಇವತ್ತಿನವರೆಗೆ ಅನೇಕ ತೊಡರು ಬಂದರೂ ಕೂಡ ಯಾವತ್ತೂ ಪಕ್ಷ ಬಿಟ್ಟು ಹೋಗಲಿಲ್ಲ, ಪಕ್ಷಕ್ಕೆ ದ್ರೋಹ ಮಾಡಲಿಲ್ಲ. ಇದು ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ನಾನು ಇವತ್ತಿನವರೆಗೆ ಕೆಲಸ ಮಾಡಿ ಬಂದಿದ್ದೇನೆ. ಈಗ ನನಗೆ 62 ದಾಟಿದರೂ ಕೂಡ ನಾನು ಜಿಲ್ಲಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷನಾಗಿದ್ದುಕೊಂಡು, ರಾಜ್ಯದ ಬ್ಯಾಕ್ವರ್ಡ್ ಕ್ಲಾಸಿನ ಉಪಾಧ್ಯಕ್ಷನಾಗಿದ್ದುಕೊಂಡು ಎಲ್ಲ ಹುದ್ದೆಯಲ್ಲಿ ಇದ್ದರೂ ಕೂಡ ಮತ್ತೆ ಬ್ಲಾಕಿಗೆ ಒಮ್ಮತದ ಅಭ್ಯರ್ಥಿಯಾಗಿ ನನ್ನನ್ನು ಮಾಡಿದಾಗ ನಾನು ಕೊನೆಗಲಿಯಲ್ಲಿ ಒಪ್ಪಿಗೆ ಆಯಿತು. ಸನ್ಮಾನ್ಯ ಖಾದರ್ ಅವರು ಹೇಳಿದಾಗ ನಾನು ರಿಫ್ಯೂಸ್ ಮಾಡಿದೆ. ಬೇಡ, ನನಗೆ ಬ್ಲಾಕ್ ಅಧ್ಯಕ್ಷ ಬೇಡವೇ ಬೇಡ ಅಂತ ಭಾಳಷ್ಟು ಗೌರವದಿಂದ ಅವ್ರ ಬೇಡಿದೆ ನಾನು ರಿಫ್ಯೂಸ್ ಮಾಡಿದೆ. ತದನಂತರ ಹರೀಶ್ ಕುಮಾರ್ ಅವರು ಒತ್ತಾಯ ಹಾಕಿದ ಕೂಡ ನಾನು ರಿಫ್ಯೂಸ್ ಮಾಡಿದೆ. ಒಂದು ದಿವಸ ನನಗೆ ಬೆಂಗಳೂರಿಂದ DK ಶಿವಕುಮಾರ್ ಅವರ ಮುಖಾಂತರ ಸಲೀಂ ಅಹಮದ್ ಅವರು ಫೋನ್ ಮಾಡಿ ಬ್ಯಾಂಗ್ಳೂರಿಗೆ ಸ್ವಲ್ಪ ಅರ್ಜೆಂಟಾಗಿ ಬರಬೇಕು, ಮಾತಾಡಲಿಕ್ಕಿದೆ ಅಂತ ಕರೆದಾಗ ನಾನು ಬ್ಯಾಂಗ್ಳೂರಿಗೆ ಅನಿವಾರ್ಯವಾಗಿ ಹೋಗಬೇಕಿತ್ತು. ನನಗೆ ಯಾವಾಗಲೂ ಮೀಟಿಂಗೆಲ್ಲ ಕರೀತಾರೆ, ಹಾಗೆ ತಿಳ್ಕೊಂಡು ಹೋದಾಗ ಅವರು DK ಶಿವಕುಮಾರ್ ಅವರ ಆದೇಶ ಪತ್ರ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ನೇಮಕದ ಆದೇಶ ಪತ್ರ ಅವರು KPCC ಅಧ್ಯಕ್ಷರಾಗಿ ನನ್ನ ಕೈಯಲ್ಲಿ ಅವರು ಕೊಟ್ಟರು. ನೀನು ಚಕ್ಕಾರ ಎತ್ತಬಾರ್ದು, ಹೋಗಿಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ಗೌರವದಿಂದ ಕೊಟ್ಟದಕ್ಕೆ ನಾನು ಬ್ಲಾಕ್ ಅಧ್ಯಕ್ಷನ ಹುದ್ದೆಯನ್ನು ಒಪ್ಪಿಕೊಂಡು ಇಲ್ಲಿ ಕೆಲಸ ಮಾಡ್ತೇನೆ ಹೊರತು ಬೇರೆ ಯಾರು ಇನ್ಫ್ಲುಯೆನ್ಸ್ ಮಾಡಿಕೊಂಡು ಇದು ಮಾಡಿಕೊಂಡು ನಾನು ಬಂದಿಲ್ಲ. ನನಗೆ ಪಕ್ಷ ಸಿದ್ಧಾಂತ ಅದಕ್ಕೆ ಒಪ್ಪಿಕೊಂಡು ನಾನು ಕೆಲಸ ಮಾಡ್ತೀನಿ. ಅದೇ ದೃಷ್ಟಿಯಲ್ಲಿ ನಮ್ಮ ಎಲ್ಲ ಬ್ಲಾಕಿನ ಪದಾಧಿಕಾರಿಗಳು, ಅದೇ ರೀತಿ ಗ್ರಾಮದ ಅಧ್ಯಕ್ಷರುಗಳು, ಸಿಟಿ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಒಮ್ಮತದಲ್ಲಿ ಕೆಲಸ ಮಾಡಬೇಕು. ಸನ್ಮಾನ್ಯ ದಿನೇಶ್ ಅವರು ಮಾತಾಡುವಾಗ ಹೇಳಿದರು, ಸಣ್ಣ ಪುಟ್ಟ ವಿಚಾರಗಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇರ್ತದೆ. ಕೆಲವರು ನಾನು ಮಾತಾಡೋ ಸಂದರ್ಭದಲ್ಲಿ ಏನಾದರೂ ತಪ್ಪಿದ್ರೆ ಕೂಡ ಅದನ್ನು ಅಪಪ್ರಚಾರ ಮಾಡಿಕೊಂಡು ಅಂಚೆಪಾತ್ಯರ ಬಳಿ ನಮ್ಮವರು ಯಾರಾದ್ರು ಮಾತಾಡೋದು ಅದು ಹೇಳುವವರು ಇರ್ತಾರೆ. ಅದಕ್ಕೆಲ್ಲ ನಾವು ಬೇಸರ ಪಡದೆ ಯಾರು ಹೇಳಿದ್ರು ಒಳ್ಳೆಯದಕ್ಕೆ ಹೇಳಿದ್ದಾರೆ ಅಂತ ಕೇಳಿಕೊಂಡು ನಾವು ಒಳ್ಳೆಯದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಾಗ ಪಕ್ಷ ಸಂಘಟನೆಗೆ ಈಗ ದಿನೇಶ್ ಅವರು ಹೇಳಿದರು, ನಮಗೀಗ ಅವಧಿ ಇಲ್ಲ, 4 ದಿವಸ ಇರೋದು. 4 ದಿವಸದೊಳಗೆ ಎಲ್ಲ ನಮ್ಮ ಬೂತ್ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಪ್ರತಿ ಬೂತ್ ಸಮಿತಿಗೆ ಒಬ್ಬ ಪ್ರೆಸಿಡೆಂಟ್, ಒಬ್ಬ ಬ್ಲಾಕ್ ಡೆಲಿಗೇಟಿ, ಒಬ್ಬ ವೈಸ್ ಪ್ರೆಸಿಡೆಂಟ್, ಒಬ್ಬ ಸೆಕ್ರೆಟರಿ, ಒಬ್ಬ ಟ್ರೆಜರರ್, ಮತ್ತು ಉಳಿದವರು 20 ಮಂದಿ ಮೆಂಬರ್ಸ್, 25 ಜನರ ಇದನ್ನು ರಿಪೋರ್ಟನ್ನು ನಾವು ಈಗಾಗಲೇ ಕೊಡಬೇಕಾಗಿದೆ. ಈ ಉಳ್ಳಾಲ ನಗರ ಕಾಂಗ್ರೆಸ್ಸಿಗೆ ಸನ್ಮಾನ್ಯ ದಿನೇಶ್ ರೈ ಅವರನ್ನು ವೀಕ್ಷಕರನ್ನಾಗಿ ಹಾಕಿದ್ದೇವೆ ಬ್ಲಾಕಿಂದ. ಅವರು ನೀವು ಸೇರಿಕೊಂಡ ಆ ಬೂತ್ ಕಮಿಟಿಯನ್ನೆಲ್ಲ ಮಾಡಿ ನಮಗೆ ಆದಷ್ಟು ಬೇಗ 2-3 ದಿವಸದಲ್ಲಿ ಸನ್ಮಾನ್ಯ ಮುಸ್ತಫರ್ ಅವರು ಮಾಡಿಕೊಡಬೇಕಾಗಿದೆ.
ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಅವರೊಬ್ಬರೇ ಅಧ್ಯಕ್ಷರು ಅಂತ ಅವರನ್ನೇ ಹೇಳಿಕೊಂಡು ಅವರನ್ನೇ ದೂರಿ ಅವರನ್ನೇ ಕೈ ತೋರಿಸುವುದಲ್ಲ. ನಾನು ಬ್ಲಾಕಿನ ಒಂದು ಬೂತಲ್ಲಿ ಎಲ್ಲಿ ಯಾವ ಬೂತಲ್ಲಿ ನಾನಿದ್ದೇನೆ ಆ ಬೂತಿನ ಸದಸ್ಯತ್ವವನ್ನು ಮಾಡುವಂಥ ಜವಾಬ್ದಾರಿ ನನಗೂ ಕೂಡ ಇದೆ. ನಾವು ಎಲ್ಲ ಸೇರಿಕೊಂಡು ನಿಮ್ಮ ಎಲ್ಲ ಉಳ್ಳಾಲದ ನಗರದ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ನಾಯಕರಲ್ಲಿ ನನ್ನ ವಿನಂತಿ, ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಬೂತ್ಗಳಲ್ಲಿ ಆ ಬೂತ್ ಸಮಿತಿಗಳನ್ನು ಮಾಡುವಲ್ಲಿ ಇವರಿಗೆ ಮುಸ್ತಫರವರಿಗೆ ಸಹಾಯ ಮಾಡಿಕೊಂಡು ಆದಷ್ಟು ಬೇಗ 2-3 ದಿವಸದಲ್ಲಿ ಒಪ್ಪಿಸುವಂತೆ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಮುಸ್ತಫರವರಿಗೆ ಪಕ್ಷ ಸಂಘಟನೆಯಲ್ಲಿ ಭಗವಂತನು ಒಳ್ಳೆಯ ಶಕ್ತಿ ಕೊಟ್ಟು ಪಕ್ಷ ಸಂಘಟಿಸುವಲ್ಲಿ ಉಳ್ಳಾಳದಲ್ಲಿ ಮತ್ತೆ ನಗರಸಭೆಯಲ್ಲಿ ಸಂಪೂರ್ಣ ಮೆಜಾರಿಟಿಯಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡುವಂತೆ ಮುಂದಿನ ಚುನಾವಣೆಯಲ್ಲಿ ಆಗುತ್ತೆ. ಅದಕ್ಕೆ ಎಲ್ಲರೂ ಕೂಡ ನಾವು ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಸನ್ಮಾನ್ಯ ದಿನೇಶ್ ರೈ ಅವರು ಮಾತಾಡುವುದು ಮಾತು ಹೇಳಿದರು, ಸಭೆ ಇದ್ದಾಗ ಕೌನ್ಸಿಲರ್ಸ್ಗಳ ಕಡಿಮೆ ಸಂಖ್ಯೆ ಕಾಣ್ತಾ ಇದೆ, 3-4 ಜನ ಅಂತ. ಖಂಡಿತ ಇದು ಭಾಳ ದುರದೃಷ್ಟಕರ. ನಾನು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ವೀಕ್ಷಕನಾಗಿ ಅಬ್ಸರ್ವರ್ ಆಗಿ KPCCಯಿಂದ ನೇಮಕಪಟ್ಟು ಕ್ಯಾಂಡಿಡೇಟ್ ಸೆಲೆಕ್ಷನ್ ಟೈಮಲ್ಲಿ ನಾನು ಮತ್ತು ನಾರಾಯಣ ರಾವ್ ಅಂತ ತೀರ್ಕೊಂಡ್ರು ಮೊನ್ನೆ ಬಸವ ಕಲ್ಯಾಣದ MLA ಅವರು, ನಾವು DRO ARO ಆಗಿ ಕೆಲಸ ಮಾಡಿದೆವು. ಆ ಸಂದರ್ಭದಲ್ಲಿ ಒಬ್ಬ ಟಿಕೆಟ್ ಕೊಡಬೇಕಾದ್ರೆ ನನ್ನ ರಾತ್ರಿ ಮನೆಗೆ ಜನ ಎಷ್ಟು ಸುಳ್ಳ್ಯದಿಂದ ಅಲ್ಲಿಂದ ಇಲ್ಲಿಂದ ಎಲ್ಲ ಇನ್ಫ್ಲುಯೆನ್ಸ್ ಮಾಡಿಕೊಂಡು 30, 40, 50 ಜನರನ್ನು ಇಟ್ಕೊಂಡು ಒಂದೊಂದು ಕ್ಯಾಂಡಿಡೇಟ್ ಬರೋದು, ಟಿಕೆಟ್ ಕೊಡಿ ಈ ಕ್ಷೇತ್ರದಲ್ಲಿ ಯಾವ ವಾರ್ಡಲ್ಲಿ ಕೊಡಿ ಈ ವಾರ್ಡ್ ಕೊಡಲಿ ಅಂತ. ನಾವೆಲ್ಲ ತಿಳ್ಕೊಂಡೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಇದು ಮಾಡಿಕೊಂಡು ಎಲ್ರಿಗೂ ಪ್ರಯತ್ನಪಟ್ಟು ಕೊಟ್ಟೆ. ವಾಸನೆ ಕೆಲಸ ಮಾಡಿದ್ದಾರೆ, ಇಲೆಕ್ಟ್ ಆಗಿದ್ದಾರೆ. ಇಲೆಕ್ಟ್ ಆದ ನಂತರದ ದಿನಗಳಲ್ಲಿ ಪಕ್ಷ ಸಂಘಟನೆ ವಿಚಾರ ಬಂದಾಗ ಇವರು ಆ ಬ್ಲಾಕಿಗೆ ಹೋಗೋದಿಲ್ಲ. ನಾನು ಇಲ್ಲಿಂದ ಸುಳ್ಳೆ ತನಕ ನೋಡಿದ್ದೇನೆ, ಕೆಲವರು ಅಧಿಕಾರ ಪಡ್ಕೊಂಡು ನಂತರ ಇಲ್ಲ ಕೌನ್ಸಿಲರ್ಸ್ ಬರ್ತಾರೆ, ತುರ್ತು ಅವ್ರಿಗೆ ಯಾವಾಗಲೂ ಬ್ಯುಸಿ ಇರ್ತಾರೆ, ಹೋಗ್ತಾರೆ. ಅದಲ್ಲ, ಪಕ್ಷದ ಮೇಲೆ ಗೌರವ ಇಟ್ಕೊಂಡು ನಾವು ಯಾರೇ ಕೌನ್ಸಿಲರ್ಸ್ ಇರಲಿ, ತಾಲೂಕ್ ಪಂಚಾಯತ್ ಮೆಂಬರ್ಗಳಿರಲಿ, ಜಿಲ್ಲಾ ಪರಿಷತ್ ಮೆಂಬರ್ಗಳಿರಲಿ, ಪಕ್ಷದ ಸಭೆಗಳಿಗೆ ಹಾಜರಾಗೋದು ಕಡ್ಡಾಯವಾಗಿ ಹಾಜರಾಗಬೇಕು. ಅಲ್ಲಿ ಏನು ಬೇಡಿಕೆಗಳಿರ್ತದೆ ಅದರ ಬಗ್ಗೆ ನಮ್ಮ ಕೌನ್ಸಿಲಲ್ಲಿ ಮಾತಾಡುವಂಥ ಅವಕಾಶ ಆಗಬೇಕು. ಮತ್ತು ನಮ್ಮ ಪಕ್ಷದ ಸದಸ್ಯರು ಎಲ್ಲಿ ಅವರ ಕೇಳಿಕೆಯನ್ನು ಕೊಡ್ತಾರೆ ಎಲ್ಲ ಕೆಲಸ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿ ಅವ್ರದ್ದು ಡಿಮಾಂಡ್ಗಳಿರ್ತದೆ ಅದನ್ನು ಕುಲಂಕುಷವಾಗಿ ಪರಿಶೀಲಿಸಿ ಅದನ್ನು ಫಾಲೋಅಪ್ ಮಾಡಿಕೊಂಡು ನಾವು ಮಾಡುವಂಥ ವ್ಯವಸ್ಥೆ ಆಗಬೇಕು. ಎಲ್ಲ ನಗರಸಭೆ ಆಗಲಿ, ಪಟ್ಟಣ ಪಂಚಾಯತ್ ಆಗಲಿ, ಪುರಸಭೆ ಆಗಲಿ, ಅದೇ ರೀತಿ ಗ್ರಾಮ ಪಂಚಾಯತ್ಗಳಾಗಲಿ. ಈ ದೃಷ್ಟಿಯಲ್ಲಿ ನಾವು ಸಂಘಟನೆಯನ್ನು ಬಲಪಡಿಸಿದಾಗ ಮಾತ್ರ ಪಕ್ಷ ಬೆಳವಣಿಗೆ ಆಗಲಿ ಸಾಧ್ಯ ಇದೆ. ಆದ್ದರಿಂದ ಎಲ್ಲರ ಹತ್ರ ನಿಮ್ಮ ಮನವಿ ಮಾಡಿಕೊಂಡು ತಾವೆಲ್ಲರೂ ಬೂತ್ ಮಟ್ಟದಿಂದ ಕಮಿಟಿಗಳನ್ನು ರಚಿಸಿ ನೀವು ಬ್ಲಾಕಿಗೆ ಸಹಕಾರ ಮಾಡಬೇಕು. ನೀವಿದ್ದರೆ ಕಾಂಗ್ರೆಸ್ ಪಕ್ಷ ನಾನು ಅಧ್ಯಕ್ಷನಾಗಿರ್ಲಿಕ್ಕೆ ಆಗ್ತದೆ, ನೀವು ಇಲ್ಲ ಅಂತಂದರೆ ನೀವು ಮನೇಲಿ ಕೂತ್ರೆ ನಾನು ಮತ್ತೆ ಮನೇಲಿ ಕೂತ್ಕೊಳ್ಬೇಕಾಗ್ತದೆ. ಆ ರೀತಿ ಆಗಬಾರ್ದು. ಪಕ್ಷದ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇವತ್ತು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಗೆ ಮತ್ತು ಉಳ್ಳಾಲ ಕ್ಷೇತ್ರಕ್ಕೆ ಇರುವಂಥ ಗೌರವ ಇಡೀ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ನಾಯಕರ ಬಾಯಲ್ಲಿ ಇವತ್ತು ಉಳ್ಳಾಲ ಕ್ಷೇತ್ರದ ಬಗ್ಗೆ ಗೌರವ ಇದೆ. ಆ ಗೌರವ ಇದ್ದುದರಿಂದ ಇವತ್ತು ಸನ್ಮಾನ್ಯ ಯುಟಿ ಅನೇಕ ಘಟಾನುಘಟಿ ನಾಯಕರುಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಅವರನ್ನೆಲ್ಲ ಬಿಟ್ಟು ಇವತ್ತು ಯುಟಿ ಖಾದರ್ ಅವರಿಗೆ CLP ಡೆಪ್ಟಿ ಲೀಡರ್ ಕೊಡಬೇಕು ಅಂತ ಇಲ್ಲ. ಸಿದ್ದರಾಮಯ್ಯ ನಂತರ ಸೆಕೆಂಡ್ ಮ್ಯಾನ್ ಅವರೇ ಈಗ ರಾಜ್ಯದಲ್ಲಿ. ನಮಗೆ ಗೊತ್ತಾಗೋದಿಲ್ಲ ಇವತ್ತು ರಾಜ್ಯದಲ್ಲಿ ಸೆಕೆಂಡ್ ಮ್ಯಾನ್ ಇದ್ರೆ ಅದು ಸನ್ಮಾನ್ಯ ಯುಟಿ ಖಾದರ್ ನಮ್ಮ ಕ್ಷೇತ್ರದ ಶಾಸಕರು. ಇದನ್ನೆಲ್ಲ ಅವರು ತುಲನೆ ಮಾಡಿಕೊಂಡು AICC ಅವರು ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಯಾವ ರೀತಿಯಲ್ಲಿ ಇದು ಮಾಡಿದ್ದಾರೆ ಅಂತಾರೆ, ಹೂ ಇಸ್ ಯುಟಿ ಖಾದರ್, ಅದನ್ನೆಲ್ಲ ಬಗ್ಗೆ ಎಲ್ಲ ಸರ್ವೆ ಮಾಹಿತಿಯಲ್ಲಿ ಇದೆ. ಈಗ ನಮ್ಮದು ಈ ಪ್ರಸ್ತುತ ಸನ್ನಿವೇಶದಲ್ಲಿ ಪ್ರತಿಯೊಬ್ಬ ಬೂತ್ ಕಮಿಟಿ, ಮೊನ್ನೆ ನೀವು ಯಾರು ಮೆಂಬರ್ ಆಗಿದ್ದೀರಿ, ನಿಮ್ಮೆಲ್ಲ ವಿಳಾಸ, ಮೊಬೈಲ್ ನಂಬರ್ AICCಯಲ್ಲಿ ಉಂಟು. ಅವರು ಟಕ್ಕ ಹೊಡೆದು ನೋಡ್ತಾರೆ, ನೀವು ಟಿಕೆಟ್ ಕೇಳಲಿಕ್ಕೆ ಹೋಗುವಾಗ ಯಾರು ಇದ್ದಾನೆ ಅಂತ. ಇವನು ಅದರಲ್ಲಿ ಬನ್ನಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಯಾರು ಇದ್ದಾರೆ ಅಂತ ಹಿಸ್ಟ್ರಿ ಎಲ್ಲ ನಿಮ್ದು ಇರ್ತದೆ. ಆದ್ದರಿಂದ ನಾನು ನಿಮ್ಮಲ್ಲಿ ಎಲ್ಲರ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ, ನಾವೆಲ್ಲ ಒಟ್ಟಾಗಿ ದುಡಿಯೋಣ, ಕಾಂಗ್ರೆಸ್ ಪಕ್ಷ ಸಂಘಟನೆಗೊಳಿಸಲು ಎಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿಕೊಂಡು, ಮತ್ತೆ ಈ ಭಾಗದಲ್ಲಿ ಸನ್ಮಾನ್ಯ ಯುಟಿ ಖಾದರ್ ಅವರು ಮತ್ತೆ MLA ಆಗಿದ್ದುಕೊಂಡು ಮುಂದಿನ ದಿನಗಳಲ್ಲಿ ಮಂತ್ರಿಯಾಗಿ ಈ ಪ್ರದೇಶಕ್ಕೆ ಬರುವಂತಾಗಲಿ ಅವರು ನಿಮ್ಮೆಲ್ಲರ ಸಹಕಾರದಿಂದ ಅತ್ಯಧಿಕ ಮತದಿಂದ. ಈಗಾಗಲೇ ಕೆಲವರು ಹೆದರಿಕೆಯನ್ನು ಉಂಟು ಮಾಡಿಸಿದ್ದಾರೆ, ನಮ್ಮೊಳಗೆ ಜಂಜಾಟ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ, ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ಮುಸ್ಲಿಂ ಕ್ಯಾಂಡಿಡೇಟ್ ನಾವು ಹಾಕ್ತೇವೆ ಅಂತ JDSನವರು, ಅದು ಯಾರೇ ಕ್ಯಾಂಡಿಡೇಟ್ ಇರಲಿ JDSನವರು ಅವರು ಹೇಳ್ತಾ ಇದ್ದಾರೆ, ನಾವು ಮುಸ್ಲಿಂ ಕ್ಯಾಂಡಿಡೇಟ್ ಅನ್ನು ಇದು ಹಾಕಿ ಫರೀದ್ ಖಾದರ್ ಅವರನ್ನು ಸೋಲಿಸ್ತೇವೆ ಅಂತ ಹೇಳ್ತಂಥ ಭಾಷೆ ನೋಡ್ತಾ ಇದ್ದಾರೆ. ಅದೇ ರೀತಿ BJPಯವರು ಖಾದರ್ ಅವರನ್ನು ಸೋಲಿಸಲಿಕ್ಕೆ ಬೇರೆ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಮನದಲ್ಲಿಟ್ಟುಕೊಂಡು ಇವತ್ತಿನಿಂದಲೇ ಪಕ್ಷದ ಸಂಘಟನೆಗೆ ಖಾದರ್ ಅವರ ನೆಕ್ಸ್ಟ್ ಚುನಾವಣೆಯನ್ನು ಮನದಲ್ಲಿಟ್ಟುಕೊಂಡು ಲೋಕಸಭೆ ಇರಲಿ, ವಿಧಾನಸಭೆ ಇರಲಿ, ಅಥವಾ ಜಿಲ್ಲಾ ಪರಿಷತ್ ಇರಲಿ, ತಾಲೂಕ್ ಪಂಚಾಯತ್ ಇರಲಿ, ಗ್ರಾಮ ಪಂಚಾಯತ್ ಚುನಾವಣೆ ಕಾಂಗ್ರೆಸ್ ಪಕ್ಷ ಸಂಘಟನೆಗೊಳಿಸುವಲ್ಲಿ ನಾವೆಲ್ಲ ಪ್ರಯತ್ನ ಪಡೋಣ ಅಂತ ಹೇಳಿ, ಇದಕ್ಕೆಲ್ಲರಿಗೂ ನಮಗೆ ಭಗವಂತನ ಎಲ್ಲರಿಗೂ ಶಕ್ತಿ ಕೊಡಲಿ. ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಬರುವಂಥ ನಿಮ್ಮೆಲ್ಲರ ಸಹಕಾರವನ್ನು ಕೇಳಿಕೊಂಡು ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರತಿಯೊಬ್ಬ ಕಾರ್ಯಕರ್ತರು ನಿಮಗೆ ಹೊಂದಿಸಿಕೊಂಡು ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಮುಸ್ತಫರವರ ನೇತೃತ್ವದಲ್ಲಿ ಉಳ್ಳಾಲ ನಗರ ಕಾಂಗ್ರೆಸ್ ಹೆಚ್ಚು ಅಭಿವೃದ್ಧಿ ಆಗಲಿ, ಒಳ್ಳೆಯ ಸಂಘಟನೆ ಆಗಲಿ, ನಗರ ಕಾಂಗ್ರೆಸ್ಗೆ ಒಂದು ಒಳ್ಳೆಯ ಹೆಸರು ಬರುವಂತೆ ಭಗವಂತನು ಕರುಣಿಸಲಿ ಅಂತ ಹೇಳಿಕೊಂಡು ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಕಾರ್ಯಕರ್ತರೇ, ಪದಾಧಿಕಾರಿಗಳೇ, ದಿನೇಶ್ ರೈ ಮತ್ತು ಅಧ್ಯಕ್ಷರಾದ ಸತೀಶ್ ಉಳ್ಳಾಲ್ರವರು ಹೇಳಿರುವ ಮಾತುಗಳ ನಂತರ ಹೆಚ್ಚಿನ ಮಾತಿನ ಅಗತ್ಯ ಇಲ್ಲ ಅಂತ ಭಾವಿಸ್ತೇನೆ.
ನಾನೊಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ಬಯಸ್ತೇನೆ. ಅದನ್ನು ಇಬ್ಬರು ಕೂಡ ಇಲ್ಲಿ ಹೇಳಿದ್ದಾರೆ. ಪಕ್ಷದ ಹುದ್ದೆಯನ್ನು ಅಲಂಕರಿಸಿದ ಮೇಲೆ ಆ ಹುದ್ದೆಗೆ ನಿಷ್ಠೆ ಮತ್ತು ಅದರಲ್ಲಿ ಸಕ್ರಿಯವಾಗಿ ತೊಡಗುವುದನ್ನು ಮಾಡದಿದ್ದರೆ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಆ ಹುದ್ದೆಯಿಂದ ಹೊರಬರುವುದು ಉತ್ತಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಸಭೆ ನಡೆಸಲಿಕ್ಕೆ ಜನರನ್ನು ತರುವ ಅಗತ್ಯ ಇಲ್ಲ. ನಮ್ಮಲ್ಲಿರುವ ಕಾರ್ಯಕರ್ತರು, ನಮ್ಮಲ್ಲಿರುವ ಪದಾಧಿಕಾರಿಗಳು ಒಟ್ಟು ಸೇರಿದರೆ, ಈ ಹಿಂದೆ ಸೇರ್ತಾ ಇದ್ರು, ಏನ BJP ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ, ಇವತ್ತು ಹೋರಾಟದ ಸಭೆಯಲ್ಲಿ, ಬಹಿರಂಗವಾಗಿ ಸಾರ್ವಜನಿಕವಾಗಿ ಮಾಡುವ ಸಭೆಯಲ್ಲಿ ಜನರ ಕೊರತೆ ಕಾಣ್ತಾ ಇದೆ. ಇದು ಈ ಹಿಂದೆ ಜನರಲ್ಲಿ ಭಾಗವಹಿಸ್ತಿರ್ಲಿಲ್ಲ. ಯಾರು ಹುದ್ದೆಯಲ್ಲಿದ್ರ ಅವರ ವಾಲಂಟ್ರಿಯಾಗಿ ಸ್ವಯಂ ಸೇವಕರಾಗಿ ಬಂದಲ್ಲಿ ಸೇರ್ತಾ ಇದ್ರು. ಅದು ಈ ನಮ್ಮ ಕ್ಷೇತ್ರದ ಉಳ್ಳಾಳದಿಂದ ಹಿಡಿದು ಈ ಮೆಲ್ಕಾರ್ನವರಿಗಾಗಿರಿ ಅಥವಾ ಇತರ ನಮ್ಮ ಎಲ್ಲ ಪ್ಲೇಸಿಂದ ಬಂದು ಜನ ಸೇರ್ತಾ ಇದ್ರು. ಇವಾಗ ಅದು ಸೇರ್ತಾ ಇಲ್ಲ. ಹೊಸ BJP ಬಂತು ಅಂತ ಹೇಳುವ ಹೆದರಿಕೆ ಏನೋ ಗೊತ್ತಿಲ್ಲ. ಆದರೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಇಲ್ಲಿ ಪಕ್ಷವನ್ನು ಕಟ್ಟದೇ ಇದ್ದರೆ ಇವತ್ತು ನಮ್ಮ ಉಳ್ಳಾಲ ಕ್ಷೇತ್ರವನ್ನು ಬಿಟ್ಟು ಇತರ ಕ್ಷೇತ್ರಗಳ ಜನ ಯಾವ ರೀತಿ ಮಾತಾಡ್ತಾರೋ ಆ ಮಾತುಗಳನ್ನು ನಾವು ಆಡಲಿಕ್ಕೆ ಖಂಡಿತ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು 7 ಕ್ಷೇತ್ರಗಳಲ್ಲಿ ಇವತ್ತು ಜನ ಯಾವುದೇ ನ್ಯಾಯ ಸಿಗುವುದಿಲ್ಲ. ಇಲ್ಲಿ ದಿನೇಶ್ ರೈ ಅದನ್ನು ಹೇಳಿದರು. ಅಲ್ಲಿ ಕಾಂಗ್ರೆಸ್ಗರಿಗೆ ಅಷ್ಟೇ ಅಲ್ಲ, ಜನಸಾಮಾನ್ಯರಿಗೆ ಕೂಡ ಪೊಲೀಸ್ ಸ್ಟೇಷನಲ್ಲಿ ನ್ಯಾಯ ಇಲ್ಲ. ಸುದೈವವಶಾತ್ ನಮ್ಮ 2 ಪೊಲೀಸ್ ಠಾಣೆಗಳಲ್ಲಿ ನಮಗೆ ಸರಿಯಾದ ಮರ್ಯಾದೆ ಸಿಗ್ತಾ ಇದೆ, ಗೌರವ ಸಿಗ್ತಾ ಇದೆ, ನಮ್ಮ ಮಾತುಗಳಿಗೆ ಅಲ್ಲಿ ಮೌಲ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇಲ್ಲಿ ಬಹುತೇಕ ಠಾಣೆಗಳಲ್ಲಿ ಪ್ರಭಾವಿಗಳಾದವರು ನಮ್ಮ ಮಧ್ಯೆ ಇದ್ದಾರೆ. ಅವರು ಕಾಂಗ್ರೆಸ್ಗರು ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಿದ್ದೇವೆ. ಇವತ್ತು BJPಯ ಸರ್ಕಾರ ಇದ್ರೂ ಕೂಡ ಉಳ್ಳಾಲ ಠಾಣೆಯಲ್ಲಾಗಲಿ ಕಣಜ ಠಾಣೆಯಲ್ಲಾಗಲಿ 2 ಠಾಣೆಗಳಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಇವತ್ತು ಮುಖ್ಯರಾಗಿ ಕಾಣ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯವಾಯಿತು ಅಂತ ಹೇಳಿದರೆ ನಮಗೊಬ್ಬ ಶಾಸಕ ಇರುವುದರಿಂದ. ಸನ್ಮಾನ್ಯ UT ಖಾದರ್ರ ಬಗ್ಗೆ ಅಧ್ಯಕ್ಷರು ಹೇಳಿದರು, ನಮ್ಮ ದಿನೇಶ್ ರೈ ಅವರು ಕೂಡ ಹೇಳಿದರು. ಇವತ್ತು ಅವರು ಸಿದ್ದರಾಮಯ್ಯರ ನಂತರ ಸ್ಥಾನದಲ್ಲಿ ಇದ್ದುದರಿಂದ ಮತ್ತು ವಿರೋಧ ಪಕ್ಷದ ಉಪನಾಯಕ ಅಂತ ಹೇಳಿದರೆ ಅದು ಉಪಮುಖ್ಯಮಂತ್ರಿಗೆ ಸಮಾನವಾದ ಹುದ್ದೆಯಾಗಿರುವುದರಿಂದ ಖಂಡಿತವಾಗಿ ಇವತ್ತು ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ, ಸರ್ಕಾರದ ಪ್ರತಿ ಇಲಾಖೆ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿರುವಂತಹ UT ಖಾದರ್ಗೆ ಅವರ ಮಾತಿಗೆ ಮನ್ನಣೆ ಕೊಡ್ತದೆ, ಅವರಿಗೆ ಗೌರವ ಕೊಡ್ತದೆ ಎಂಬುದನ್ನು ನಾವು ಕಾಣ್ತಾ ಬಂದಿದ್ದೇವೆ. ಆದ್ದರಿಂದ ಅವರ ಕಾರಣದಿಂದಾಗಿ ಇವತ್ತು ಈ ಕ್ಷೇತ್ರದ ಈ ಎಲ್ಲ ನಾಯಕರಿಗೆ ಗೌರವ ಬಂದಿದೆ. ಇದನ್ನು ನಾವು ಬಿಟ್ಟರೆ ಇನ್ನೊಂದು ವಿಷಯವನ್ನು ಹೇಳ್ತಾ ಇದ್ದೇನೆ. ಯಾವ ಕಾರಣಕ್ಕೂ ಸ್ಥಳೀಯ ಚುನಾವಣೆ, ಪಂಚಾಯತ್, ಮುನ್ಸಿಪಾಲಿಟಿ ಇಂಥ ಚುನಾವಣೆಗಳು, ಕಾರ್ಪೊರೇಷನ್ ಚುನಾವಣೆಗಳು ಅದು MLA ಚುನಾವಣೆಗಳಂತಲ್ಲ. MLA ಚುನಾವಣೆಯ ನಿವೋಟವೇ ಬೇರೆ, ಅದರಲ್ಲಿ ಕೆಲಸವೇ ಬೇರೆ. ಖಂಡಿತವಾಗಿಯೂ BJPಗೆ ಮತ ಹಾಕುವವರು ಅಥವಾ JDSಗೆ ಮತ ಹಾಕುವವರು ಖಾದರ್ರವರು ಅಭ್ಯರ್ಥಿಯಾದಾಗ ಅವರ ಮತ ಖಾದರ್ರವರಿಗೆ ಹಾಕ್ತಾರೆ ಎಂಬುದನ್ನು ನಾವು ಈ ಕ್ಷೇತ್ರದಲ್ಲಿ ಕಂಡುಕೊಂಡಿದ್ದೇವೆ. ಯಾಕಂದರೆ ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಖಾದರ್ರನ್ನ, ಅವರ ವ್ಯಕ್ತಿತ್ವವನ್ನು ಇಷ್ಟಪಡುವ ಜನ ನಮ್ಮ ಕ್ಷೇತ್ರದಾದ್ಯಂತವಲ್ಲ, ನಮ್ಮ ರಾಜ್ಯದಾದ್ಯಂತ ಕಂಡು ಬರ್ತಾ ಇದ್ದಾರೆ. ಆದ್ದರಿಂದ ನಮಗೆ ಖಾದರ್ರನ್ನು ಗೆಲ್ಲಿಸುವುದು ದೊಡ್ಡ ಕಷ್ಟ ಅಲ್ಲ. ನಮ್ಮ ಪಕ್ಷದ ಏಳಿಗೆಯನ್ನು, ನಮ್ಮ ಪಕ್ಷದ ಆ ಸಮರ್ಥ ಶಕ್ತಿಯನ್ನು ಛಾಪಿಸುವುದಕ್ಕೆ, ಅದನ್ನು ಎತ್ತಿ ತೋರಿಸೋದಕ್ಕೆ ನಮ್ಮಲ್ಲಿ ಶಕ್ತಿ ಇರಬೇಕು. ಆ ಶಕ್ತಿಯಿಂದ ಮಾತ್ರ ನಾವಾಗಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ಒಬ್ಬ ನಾಯಕ ಅವನು ದುಡಿಯದಿದ್ದರೆ ಅವನಲ್ಲಿ ಆ ಸಾಮರ್ಥ್ಯ ಖಂಡಿತ ಬರುವುದಿಲ್ಲ. ಪಕ್ಷದ ಮೇಲೆ ಯಾವುದೇ ತಪ್ಪಿದ್ರೂ ಅದನ್ನು ಈ ಹಾಲ್ನ ಒಳಗೆ ಅಥವಾ ಅಧ್ಯಕ್ಷರ ಮನೆಯೊಳಗೆ ಅಥವಾ ಶಾಸಕರ ಮನೆಯೊಳಗೆ ಅಥವಾ ಶಾಸಕರು ಕರೆದ ಸಭೆಯೊಳಗೆ ನಾವು ಪ್ರಸ್ತಾಪಿಸಬೇಕೇ ಹೊರತು ಅಧ್ಯಕ್ಷರು ಹೇಳಿದ ಹಾಗೆ ಬೀದಿಯಲ್ಲಿ ಮಾತಾಡುವ ಆ ಪರಿಸ್ಥಿತಿಯನ್ನು ನಾವು ತರಬಾರದು. ಇವತ್ತು ದಿಢೀರಾಗಿ ಮುಸ್ತಫರವರನ್ನು ಅಧ್ಯಕ್ಷರನ್ನಾಗಿ ಇಲ್ಲಿ ಇವತ್ತೊಂದು ಅಧಿಕಾರ ಹಸ್ತಾಂತರ ಮತ್ತು ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಇದೆ ಅಂತ ಮುಸ್ತಫಾ ಹೇಳಿದರು. ಇಲ್ಲಿ ಅಧ್ಯಕ್ಷರು ಹೇಳಿದರು, ಇದು ಆ ರೀತಿ ಹೇಗೆ ಮುಸ್ತಫರನ್ನು ಹೇಗೆ ಆಯ್ಕೆ ಆಯ್ತು ಅಂತ ಹೇಳಿದರು. ಆದ್ದರಿಂದ ಖಂಡಿತವಾಗಿಯೂ ಅಧ್ಯಕ್ಷರೇ, ಇದು ನೇಮಕಾತಿ ಅಲ್ಲ, ಇದು ಆಯ್ಕೆ. ಯಾಕೆಂದರೆ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಎಲ್ಲರನ್ನು ಒಪ್ಪಿಸಿಕೊಂಡು ಅವರ ಅರ್ಹತೆಯನ್ನು, ಅವರ ತೂಕವನ್ನು ಇವತ್ತು ಗಣನೆಗೆ ತೆಗೆದು ಅವರ ಪಕ್ಷಕ್ಕಾಗಿ ಮಾಡಿದ ಸೇವೆಯನ್ನು ಪರಿಗಣನೆ ಮಾಡಿಕೊಂಡು ಇವತ್ತು ಪಕ್ಷ ಅಥವಾ
ತಾವೆಲ್ಲರೂ ಇವತ್ತು ಮುಸ್ತಫರವರಿಗೆ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆದ್ರಿಂದ ಇದು ನೇಮಕಾತಿ ಅಲ್ಲ, ಇದು ಅವರಿಗೆ ಸಿಕ್ಕಿದ ಒಂದು ವಿಜಯ ಮತ್ತು ಅದು ಅವರ ಆಯ್ಕೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಆದ್ದರಿಂದ ಮುಸ್ತಫರವರಿಗೆ ಮಧ್ಯೆ ನಾವು ಜೊತೆಯಲ್ಲಿದ್ದು ನಾವು ಕೌನ್ಸಿಲರ್ ಆಗಿದ್ದಾಗ ನಾವು ಪಕ್ಷದ ಸಭೆಯನ್ನು ಕರೆದಿದ್ದೇವೆ. ನಮ್ಮ ಶಾಸಕಾಂಗದ ನಮ್ಮ ಇದು ಮುನ್ಸಿಪಾಲಿಟಿಯ ಸಭೆಯನ್ನು ಕೂಡ ನಾವು ಕರೆದಿದ್ದೇವೆ. ಆದರೆ ಆಗಲೂ ಕೂಡ ನಮ್ಮ ಕೌನ್ಸಿಲರ್ಗಳು ಬರ್ತಾ ಇದ್ದದ್ದು ನಾವೇ ಕೆಲವು ಮಂದಿ, ಅಲ್ಲಿ ಮಾತಾಡ್ತಿದ್ದದ್ದು ಕೂಡ ನಾವೊಂದು 5-6 ಮಂದಿ. ಆ 5-6 ಮಂದಿಯಲ್ಲೂ ಕೂಡ 2-3 ನಮ್ಮ ಪಕ್ಷದಲ್ಲಿ ಈಗ ಇಲ್ಲ. ಆದ್ರಿಂದ ಆ ಬಗ್ಗೆ ಇವತ್ತು ಜನಪ್ರತಿನಿಧಿ ಆದ ಮೇಲೆ ಸದಾಶಿವರು ಹೇಳಿದ ಹಾಗೆಯೇ ಅವ ಪಕ್ಷದಿಂದ ದೂರ ಇದ್ದು ನಾನು ಹಾಗೆಲ್ಲ, ನಾನು ಜನಪ್ರತಿನಿಧಿ, ನನಗೆ ಎಲ್ಲರೂ ಬೇಕು, ಇಲ್ಲ ಎಲ್ಲರೂ ಬೇಕಂತ ಹೇಳಿದರೆ ನಿನ್ನನ್ನು ಈ ಪಕ್ಷ ಆ ದಿವಸ ಗುರುತಿಸುತ್ತಿರಲಿಲ್ಲ. ನಿನ್ನನ್ನು ಗುರುತಿಸಿದ್ದು ಈ ಪಕ್ಷಕ್ಕೆ ನಿನ್ನ ನಿಷ್ಠೆ ಇದೆ, ಈ ಪಕ್ಷಕ್ಕೆ ನಿನ್ನ ಸೇವೆ ಇದೆ ಎಂಬ ಕಾರಣಕ್ಕೆ ನಿನ್ನನ್ನು ನಮ್ಮ ಅಭ್ಯರ್ಥಿ ಅಂತ ಗುರುತಿಸಿದ್ದು. ಆದರೆ ಆ ನೆನಪು ಇಡದೇ ಇದ್ರೆ ನೀನು ಕೌನ್ಸಿಲರ್ ಆಗಿರು, ನೀನು ಕಾರ್ಪೊರೇಟರ್ ಆದರೂ ಅಥವಾ ಪಂಚಾಯತ್ ಸದಸ್ಯರಾಗಿರು ಅಥವಾ ಯಾವುದೇ ಘಟಕದ ಅಧ್ಯಕ್ಷನಾಗಿದ್ರು ಇವತ್ತು ಅದರ ಪ್ರಯೋಜನ ಇಲ್ಲ ಅಂತ ಹೇಳಿಕೆ ಮಾಡ್ತಾರೆ. ಮತ್ತು ನೀವು ಅಧಿಕಾರ ಹೊಂದಿದವರು ಯಾವತ್ತೂ ನೀವು ಮುಂದಿರಬೇಕು. ಇವತ್ತು ದೀಪಕ್ ಪಿಲಾರ್ ಇದ್ದಾರೆ, ಫಿರೋಜ್ ಅವರಿದ್ದಾರೆ, ಯುವ ಘಟಕದ ಅಧ್ಯಕ್ಷರು, ಹಿಂದುಳಿದ ವರ್ಗದ ಘಟಕದ ಅಧ್ಯಕ್ಷರು, ಅದೇ ರೀತಿ ಇಲ್ಲಿ ಘಟಾನುಘಟಿಗಳಿದ್ದಾರೆ. ಬಾಸಿಲ್ ಡಿಸೋಜರ್ ಅಂತೂ ಅವರ ಎಲ್ಲದಕ್ಕೂ ಫಿಟ್ ಆಗಂತ ಅವರಿಗೆ ಏನು ಇದ್ರು ಅದೊಂದು ಚಾಕಚಕ್ಯತೆ ಅವರ ಜೊತೆಯಲ್ಲಿ ನಾವು ಬೆರೆತು ಕಂಡಿದ್ದೇವೆ. ನೀವು ಮೊಹಮ್ಮದ್ ಮೌನ್ರನ್ನು ನೋಡಿದ್ದೀರಿ. ಮೊಹಮ್ಮದ್ ಮೌನು ಅದು ಹೇಗೆ ಯಾರನ್ನ ಏನ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಇಂತಹ ಘಟಾನುಘಟಿಗಳಿದ್ದಾರೆ. ಇಸ್ಫಾಕ್ನವರನ್ನು ಕೂಡ ಗುರುತಿಸಿದ್ದಾರೆ. ಇಸ್ಫಾಕ್ನವರ ಬಗ್ಗೆ ಹೇಳಬೇಕಿದ್ರೆ ಅವರು ಹೊರಟ್ರೆ ಅದೊಂದು ಸರ್ಕಾರ ಹೊರಟ ಹಾಗೆ, ಅಂದ್ರೆ ಅಲ್ಲೇ ಸ್ಥಳದಲ್ಲೇ ಅವರು ಅದನ್ನು ಇತ್ಯರ್ಥ ಮಾಡ್ತಾರೆ, ಜೇಬಿಗೆ ಕೈ ಹಾಕ್ತಾರೆ, ದುಡ್ಡು ಎಣಿಸಿಕೊಡ್ತಾರೆ. ಇದು ನಾವು ನೋಡಿ ಬಂದದ್ದು. ಪಕ್ಷದ ಕೆಲಸಕ್ಕೆ ಇಸ್ಫಾಕ್ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಅವರ ಮಗ ರಶೀದ್ ಅವರು ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ. ಇದು ನಮಗೆ ಖುಷಿಯ ವಿಷಯ. ಹೀಗೆ ಒಳ್ಳೊಳ್ಳೆ ನಮ್ಮ ಕೌನ್ಸಿಲರ್ಗಳಿದ್ದಾರೆ. ಅಲ್ಲಿ ಅಶ್ರಫ್ ಅವರು ಇದ್ದಾರೆ, ಬಹಳ ಒಳ್ಳೆಯ ಕೆಲಸ, ಜನರ ಬಹಳ ಸಂಪರ್ಕವನ್ನು ಇಟ್ಕೊಂಡು ಮಾಡ್ತಾರೆ. ಇವತ್ತು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಇವರು ಸ್ವಪ್ನವರವರು ಇದ್ದಾರೆ. ಸ್ವಪ್ನವರವರ ಬಗ್ಗೆ ಹೇಳುದಿದ್ರೆ ಅವರು ಇವತ್ತು ದೊಡ್ಡ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ. ವೀನಾರ್ ಅವರು ಕೂಡ, ವೀನಾರ್ ಅವರು ಇವತ್ತು ಬರೇ ಕ್ರಿಶ್ಚಿಯನ್ ಬೆಲ್ಟ್ ಅಲ್ಲಿ ಅಲ್ಲ, ಇವತ್ತಿನ ಉಳ್ಳಾಳದ ಜನರ ಮಧ್ಯೆ ಅವರ ಕೆಲಸವನ್ನು ಜನರು ಗುರುತಿಸಿ ಮಾತಾಡ್ತಾ ಇದ್ದಾರೆ. ದಿನೇಶ್ ರೈ ಬಗ್ಗೆ ಮಾತಾಡೋದಲ್ಲ, ದಿನೇಶ್ ರೈಗೆ ಉಸ್ತುವಾರಿ ಕೊಟ್ಟ ಮೇಲೆ ಮುಗಿಯಿತು. ದಿನೇಶ್ ರೈ ಅದು ಎದ್ದು ನಿಂತರೆ ಅದು ಏನು ಮಾತಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಆ ಕಲ್ಲಡ್ಕ ಭಟ್ರು ಕೂಡ ಇವರ ಮಾತನ್ನು ಆಗಾಗ ಕೇಳಿ ಇನ್ನೊಮ್ಮೆ ಇಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆ ರೀತಿಯ ಬಾಂಬ್ ಅವರು ಒಂದು ಇದರಲ್ಲಿ ಕೊಟ್ಟಿದ್ದಾರೆ. ನಾನು ಮಾತಾಡಿದ್ದೇನೆ, ಅದರಲ್ಲಿ ದಿನೇಶ್ ಕುಂಪಲ್ ಅವರು ಮಾತಾಡಿದ್ದಾರೆ. ಆದರೆ ದಿನೇಶ್ ಅವರ ಮಾತಿಗೆ ಸ್ವಲ್ಪ ಪಂಚಿತ್ತು. ಯಾಕೆಂದ್ರೆ ಅವರು ಮಾತಾಡಿದ್ರೆ ಹಾಗೆ, ಯಾಕೆಂದ್ರೆ ಅವರು ಬಂದದ್ದು ಆ ಕಡೆಯಿಂದ, ಹಾಗೆ ಕೋಪ ಜೋರುಂಟು ಅವರಲ್ಲಿ. ಆದ್ರಿಂದ ಇಂತಹ ಘಟಾನುಘಟಿ ನಾಯಕರುಗಳು ನಮ್ಮ ಮಧ್ಯೆ ಇರುವುದರಿಂದ ಜೈ ಮೊಹಮ್ಮದ್ ಹಲೇಹುಳಿ ನಮ್ಮ ಜೊತೆಯಲ್ಲೇ ಇದ್ದವರು ಇವತ್ತು ಹೊಸ ಇದರಿದ್ದಾರೆ. ಅದ್ದಾಮರಂತಹ ಹೊಸ ಆಯಾಮ ಕೊಡುವ ಯುವ ನಾಯಕರು ಕೂಡ ಇದ್ದಾರೆ. ನಮ್ಮ ಮನ್ಸೂರ್ ಅವರು ಮನಸ್ಸು ಮಾಡಿದ್ರೆ ಅದು ಯಾವ ನೋಟಿಸ್ ಕೂಡ ರಾತ್ರಿ ಬೆಳಗಾಗೋದ್ರಲ್ಲಿ ಜನರ ಕೈಗೆ ಸಿಗ್ತಾರೆ. ಇವತ್ತು ಹೊಸ ನೀವು ಟೀಮ್ ಇದೆ ಅಲ್ಲ, ಇದು ನಿಮ್ಮ ಸೂಕ್ತ ಆಯ್ಕೆ. ನೀವು ಉಪಾಧ್ಯಕ್ಷರಾಗಿ ರಿಚರ್ಡ್ ಅನ್ನು ಮಾಡಿದ್ದು, ನಾಮನಿರ್ದೇಶನ ಸದಸ್ಯನಾಗಿ ರಿಚರ್ಡ್ ಅವರು ಮಾಡಿದ ಕೆಲಸವನ್ನು ನಾವು ಹತ್ತಿರದಲ್ಲಿ ಕಂಡಿದ್ದೇವೆ. ಅದೇ ರೀತಿ ಇವರು ನಮ್ಮ ರಾಜ್ಯ ಅವರು ಮತ್ತು ಆ ಮನ್ಸೂರ್ ಅವರು ಅದು ಅವಳಿ ಜವಳಿಯಾಗಿ, ಮನ್ಸೂರ್ ಇದ್ದಲ್ಲಿ ರಾಜ ಇರ್ತಾರೆ, ರಾಜ ಇದ್ದಲ್ಲಿ ಅವಳಿ ನಮ್ಮ ಮನ್ಸೂರ್ ಇರ್ತಾರೆ. ಇವರು ಯಾರು ನಮ್ಮ ಸುರೇಶ್ ಭಟ್ನಾಗರ್ ಅವರು ಏನಂತ ಹೇಳಿದರೆ ಗುರಿಕಾರರಾಗಿ ಇವತ್ತು ಬಂದದ್ದು ಅವರ ರೀತಿ ಕೂಡ ಹಾಗೇನೆ ಉಂಟು. ಈ ಪಕ್ಷಕ್ಕೆ ಎಲ್ಲೂ ಕೂಡ ಕಚೇರಿ ಇಲ್ಲ ಅಂತ ಹೇಳುವಾಗ ತನ್ನ ಕಟ್ಟಡದಲ್ಲೇ ಕಚೇರಿಯನ್ನು ಕೊಟ್ಟು ಅಂತಹ ಹೃದಯ ವೈಶಾಲ್ಯವಿರುವಂತಹ ವ್ಯಕ್ತಿ. ಅವರನ್ನು ಎಲ್ಲ ವರ್ಗದ ಜನ ಮೆಚ್ಚುತ್ತಾರೆ, ಹಿಂದೂಗಳಷ್ಟೇ ಅಲ್ಲ ಮುಸ್ಲಿಮರಲ್ಲಿ ಕೂಡ. ಯಾಕೆಂದರೆ ಅವರ ತಂದೆ ಮಾಡಿದ ಸಾಧನೆ ಇದೆ, ಆ ಸಾಧನೆಯ ಮೇಲೆ ಅವರನ್ನು ಗುರುತಿಸ್ತಾರೆ. ಜೊತೆಗೆ ಇವತ್ತು ಖಾದರ್ ಅವರ ಬಹಳ ಹತ್ತಿರದವರು ಯಾರು ಅಂತ ಗುರುತ ಮಾಡುವ ಒಂದು 10 ಮಂದಿಯ ಹೆಸರಲ್ಲಿ ಖಂಡಿತವಾಗಿ 2ನೇ 3ನೇ ಹೆಸರು ಅದು ಖಂಡಿತವಾಗಿ ಸುರೇಶ್ ಭಟ್ನಗರದಾಗಿರ್ತದೆ. ಆದ್ದರಿಂದ ನಾವೆಲ್ಲರೂ ಒಟ್ಟು ಸೇರಿ ದುಡಿದ್ರೆ ಖಂಡಿತವಾಗಿಯೂ ಈ ಪಕ್ಷ ಖಾದರ್ ಬಿಡಿ ಅವರು ಹೇಗೂ ಗೆಲ್ತಾರೆ. ಈಗ ಅಧ್ಯಕ್ಷರು ಹೇಳಿದ ಹಾಗೆ ಬರುವ ಚುನಾವಣೆಯಲ್ಲಿ ಇಲ್ಲಿ ಬಹುಮತದ ಅಧಿಕಾರ ಅದು ನಮ್ಮ ಕೈಯಲ್ಲಿ ಇರ್ತದೆ. ಮತ್ತು ನಗರ ಸರಿ ಇದ್ರೆ ಗ್ರಾಮಾಂತರದಲ್ಲಿ ಕೂಡ
ಆ ಒಂದು ಭಿನ್ನಮತ, ಆ ಒಂದು ಅಸ್ತವ್ಯಸ್ತ ಆಗುವುದಿಲ್ಲ. ಫಿರೋಜ್ರಂತ ಅವರು ಒಳ್ಳೆ ಕೆಲಸವನ್ನು ಮಾಡಿ ಸೋತರು. ಅಪಪ್ರಚಾರದ ಕಾರಣ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳು ಸೋಲೋದಿದ್ರೆ ಅದು ಅಪಪ್ರಚಾರದಿಂದ. ನಮ್ಮ ಪ್ರಚಾರ ಕಡಿಮೆ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಈ ಬಾರಿ ಅಂತೂ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಯುವಕರು ಬಹಳಷ್ಟು ಜೋರಲ್ಲಿ ಬರೀತಾ ಇದ್ದಾರೆ. ಈ ಬರಹ ಹಿಂದೆ ಬಂದಿದ್ರೆ ಫಿರೋಜ್ ಸೋಲ್ತಾ ಇರಲಿಲ್ಲ. ಅದು ನಷ್ಟ ಯಾರಿಗೆ? ಜನರಿಗೇನೆ ಇವತ್ತು ಅರ್ಥ ಆಗಿದೆ. ನೆರೆ ಬಂದು ಕಚೇರಿಗೆ ನೆರೆ ಬಂದರು, ಅಧ್ಯಕ್ಷ ಎಲ್ಲಿದ್ದಾರೆ, ಉಪಾಧ್ಯಕ್ಷ ಎಲ್ಲಿದ್ದಾರೆ ಅಂತ ಪಾವೂರಿನ ಇವತ್ತು ಇನ್ನೋಲಿ ಮತ್ತು ಪಾವೂರಿನ ನಾಗರಿಕರು ಹುಡುಕಾಡ್ತಿದ್ದಾರೆ ಅಂತ ಹೇಳುವ ಸುದ್ದಿ ಬಂದಿದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷದವರು ಮೊದಲು ಜನರ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಅಂಥವರು ನಾಯಕರಾಗಿ ಮುಂದುವರಿಬೇಕಿದ್ರೆ ಪಕ್ಷದ ಕೆಲಸವನ್ನು ಮಾಡಬೇಕು. ಪಕ್ಷದ ಕೆಲಸವನ್ನು ಮಾಡದವ ಖಂಡಿತವಾಗಿಯೂ ಅವ ನಾಯಕನಾಗುವುದಿಲ್ಲ. ಅವ ಯಾವತ್ತೂ ಇನ್ನೊಬ್ಬರ ಹಿಂಬಾಲಕನಾಗಿರ್ತಾನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಮುಸ್ತಫರವರಿಗೆ ಅವರು ಡೈನಾಮಿಕ್ ಹೀರೋ, ಅವರಲ್ಲಿ ಎನರ್ಜಿ ಇದೆ, ಅದನ್ನು ಬಳಸಿಕೊಳ್ಳುವ ರೀತಿ ಕೂಡ ಗೊತ್ತಿದೆ, ಅದು ಹೇಗೆ ಮಾಡಬೇಕು ಅಂತ ಗೊತ್ತಿದೆ. ಆದ್ದರಿಂದ ನಮ್ಮೆಲ್ಲರ ಜೊತೆಗೂಡಿಕೆ ಅವರಿಗೊಂದು ಶಕ್ತಿಯಾಗಲಿ ಅಂತ ಹೇಳಿಕೊಳ್ಳುತ್ತಾ ಅವರ ಈ ಅಧ್ಯಕ್ಷತೆಯಲ್ಲಿ ಹೆಚ್ಚು ಪವರ್ಫುಲ್ ಆಗಿ ನಮ್ಮ ಉಳ್ಳಾಲ ನಗರ ಕಾಂಗ್ರೆಸ್ ಮೂಡಿ ಬರಲಿ ಅಂತ ಹೇಳಿಕೊಳ್ಳುತ್ತಾ ಉತ್ತರೋತ್ತರ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇವತ್ತು ಮುಸ್ತಫಾ ಮತ್ತು ರಿಚರ್ಡ್ ಅದೇ ರೀತಿ ರಾಜ ಈ 3 ಜನರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ, ನಮ್ಮ ಇಲ್ಲಿ ಸೇರಿದ ಎಲ್ಲ ಕಾಂಗ್ರೆಸ್ಸಿನ ಕುಟುಂಬಸ್ಥರೇ, ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 20 ಗ್ರಾಮ ಪಂಚಾಯತ್, 1 ನಗರಸಭೆ, 1 ಪುರಸಭೆ, 1 ಪಟ್ಟಣ ಪಂಚಾಯತ್, 23 ಸಂಸ್ಥೆ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ. ಆದರೆ 23ರಲ್ಲಿ ನಾನೊಬ್ಬ, ಇನ್ಯಾರ ವಿಷಯ ಗೊತ್ತಿಲ್ಲ, 23 ಇದು ಸಂಸ್ಥೆಯಲ್ಲಿ ಉಳ್ಳಾಲ ನಗರಸಭೆಯನ್ನು ತಾಯಿಯಾಗಿ ಗೌರವಿಸುವುದು ನಾನೊಬ್ಬ. ಯಾಕೆಂತ ಹೇಳಿದರೆ 8 ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ಹತ್ತಿರದಲ್ಲಿ ಕಂಡಿದ್ದೇನೆ. 4 UT ಫರೀದ್ರವ್ರದ್ದು, 4 UT ಖಾದರ್ರವ್ರದ್ದು, 8 ಚುನಾವಣೆಯನ್ನು ಹತ್ತಿರದಿಂದ ಕಂಡಿದ್ದೇನೆ. ಈ 8 ಚುನಾವಣೆಯಲ್ಲಿ ಕೆಲಸ ಮಾಡಿದ ಎಲ್ಲ ಹಿರಿಯರು ಯುವಕರು ನಮ್ಮ ಉಳ್ಳಾಲದಲ್ಲಿ ಭಾಳಷ್ಟು ಇದೆ. ನಿಮ್ಮಲ್ಲಿ 40,000 ಮತಗಳು ಇದೆ. ಆದರೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಕೇವಲ 3,500 4,000 ಮತ ಇರೋದು. ಅದಕ್ಕಾಗಿ ನಾನು 40,000 ಮತ ಇರುವಂಥ ಉಳ್ಳಾಲವನ್ನು ಈ ಕ್ಷೇತ್ರದ ರಾಯಭಾರಿ ಯಾರಂತ ಕೇಳಿದರೆ ಅದು ಉಳ್ಳಾಲ ನಗರಸಭೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮಿಂದ ನಮಗಿಷ್ಟೆಲ್ಲ ಗೌರವ, ನಿಮ್ಮಿಂದ ಇಷ್ಟೆಲ್ಲ ನಮ್ಮ ಶಾಸಕರಿಗಾಗಲಿ ನಮಗಾಗಲಿ ಇಷ್ಟೊಂದು ಗೌರವ ಬರಲಿಕ್ಕೆ ಮೂಲ ಕಾರಣ ಉಳ್ಳಾಲ ನಗರಸಭೆಯ ಇಷ್ಟು ಮತಗಳು ಅತ್ಯಂತ ಬಹುಮತದಿಂದ ಬರುವ ಉದ್ದೇಶದಿಂದ ನಾನು ಸಹ 5 ಸಲ ಸರ್ಕಾರಿ ವಾಹನದಲ್ಲಿ ಹೋಗಲಿಕ್ಕೆ ಒಂದು ಅವಕಾಶ ಇದ್ದರೆ ಅದು ಉಳ್ಳಾಲ ಪುರಸಭೆ ಎಲ್ಲ ಮತದಾರರು ಎದ್ದು ಬಂದ ಕಾರಣದಿಂದ ನನಗೆ ಹೋಗಲಿಕ್ಕೆ ಅವಕಾಶ ಆಗಿದೆ. ಹಾಗಾಗಿ ನಮ್ಮ UT ಖಾದರ್ರ ಬಗ್ಗೆ ನಮ್ಮ ದಿನೇಶ್ರವರು ಎಲ್ಲ ಹೇಳಿದರು, ನಾನು ಎಂತೂ ಹೇಳಲಿಕ್ಕೆ ಹೋಗುವುದಿಲ್ಲ. ಕೇವಲ 3 ಕೆಲಸ ನಮ್ಮ ಜೀವಮಾನದಲ್ಲಿ ಮರೆಯಲಿಕ್ಕೆ ಆಗದಂಥ 3 ಕೆಲಸ 224 ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ 3 ಕೆಲಸ ಆಗುವುದು ಎಲ್ಲಿ ಅಂತ ಕೇಳಿದರೆ ಅದು ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾಲ ಕ್ಷೇತ್ರದಲ್ಲಿ. ಒಂದು ಹರೇಕಲ ಅಡ್ಯಾರ್ ಡ್ಯಾಮು, ಇನ್ನೊಂದು ಸಜಿಪದಿಂದ ತಲಪಾಡಿ ತನಕ ಕುಡಿಯುವ ನೀರು. ಅದರ ಜೊತೆಗೆ ನಾವೆಲ್ಲ ಮಲಗಿದ ಸಂದರ್ಭದಲ್ಲಿ ಮರುದಿವಸ ಉದಯವಾಣಿ ಎಲ್ಲ ಪೇಪರಲ್ಲಿ ಬಂದಂಥ ಸುದ್ದಿ ತಾಲೂಕಾಗಿ ಘೋಷಣೆ ಆಯಿತು ಅಂತ ಉಳ್ಳಾಲದ ಒಂದು ಇತಿಹಾಸ. ಬೇರೆ ಕಡೆ ತಾಲೂಕಾಗಲಿಕ್ಕೆ ನಾನು ಮೂಡುಬಿದ್ರೆ ತಾಲೂಕಾಗಲಿಕ್ಕೆ ಹತ್ತಿರದಿಂದ ಕಂಡಿದ್ದೇನೆ. ಅಮರನಾಥ್ ಶೆಟ್ಟಿಯವರು, ಅಭಯ ಚಂದ್ರರವರು 10 ವರ್ಷಗಳು ಕಷ್ಟಪಟ್ಟಿದ್ದಾರೆ. ಇಡೀ ಆ ಕ್ಷೇತ್ರದ ಜನ ದಾರಿಗೆ ಬಂದು ಪ್ರತಿಭಟನೆ ಮಾಡಿದ್ದಾರೆ. ಆದರೂ ತಾಲೂಕಿಗೆ ಆಗಿದೆ. ಆದರೆ ಉಳ್ಳಾಲದ ಮತದಾರರು ನಾವೆಲ್ಲರೂ ಎಲ್ಲ ಜಾತಿಯವರ ದುವಾ ಅಥವಾ ಆಶೀರ್ವಾದದಿಂದ ಒಂದು ದಿವಸದೊಳಗೆ ಉಳ್ಳಾಲ ತಾಲೂಕಾಯಿತು ಘೋಷಣೆ ಮಾಡಿದ್ದೆ. ಖಾದರ್ರವರ ಆ ಸಾಧನೆಯನ್ನು ನಾವು ಈ ಬೇರೆ ಎಲ್ಲ ಸಾಧನೆಗಿಂತ ಇತಿಹಾಸವಾದ ಸಾಧನೆ, ಆ 3 ಸಾಧನೆಯನ್ನು ನಾವು ಮರೀಲಿಕ್ಕಿಲ್ಲ. ಇನ್ನು ನಾವು ಉಳ್ಳಾಲದವರು ಕೇವಲ 3 ಕಿಲೋಮೀಟ್ರಲ್ಲಿ ನಾವು ಹೋಗ್ತಾ ಇದ್ದೇವೆ. ನಿಮಗಂತೂ ಸ್ವಲ್ಪ ಸುಲಭ ಇದ್ದರೂ ನಮಗೆ 26 ಕಿಲೋಮೀಟರ್ ಹೋಗಬೇಕಿತ್ತು ನಮ್ಮ ತಾಲೂಕು ಹುಡ್ಕೊಂಡು. ಆದರೆ ಈಗ ನಾವು
ಕೇವಲ 3 ಕಿಲೋಮೀಟರಲ್ಲಿ ನಾವು ತಾಲೂಕಿಗೆ ಅಪ್ರೋಚ್ ಆಗ್ತಾ ಇದ್ದೇವೆ. ಇಂಥ ಒಂದು ಕೆಲಸ ಮಾಡಿದ ಶಾಸಕರನ್ನು ನಾವೆಲ್ಲರೂ ಒಟ್ಟಾಗಿ ಅವರ ಕೈ ಬಲಪಡಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ದಿನೇಶ್ ರೈ ಅವರು ಒಬ್ಬ ಬಂಟ ಸಮುದಾಯದ ಒಬ್ಬ ಯುವ ನಾಯಕ. ಖಂಡಿತವಾಗಿ ಅಧ್ಯಕ್ಷರೇ, ನಮ್ಮ ಜಿಲ್ಲೆಯಲ್ಲಿ ಕೇವಲ 1 ಮತದಿಂದ ನಾನು ಆವತ್ತು ಕಣ್ಣೀರು ತೆಗೆದಿದ್ದೇನೆ. ಯಾಕೆಂತ ಹೇಳಿದರೆ ದಿನೇಶ್ ರೈ ಅವರು ಸೋತದ್ದು ನಮ್ಮ ನಗರಸಭೆಗೆ ಬಹಳಷ್ಟು ನಷ್ಟ. ಕೇವಲ 1 ಟೈ ಆಗಿ ಬಂದದ್ದು. ಖಂಡಿತವಾಗಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅದರ ಯಾರು ಬೈದರೂ ನನಗೆ ಬೇಸರಿಲ್ಲ. ನಮ್ಮ ಬಂಟ ಸಮುದಾಯ ಅಥವಾ ಇನ್ನಿತರ ಸಮುದಾಯದಲ್ಲಿ BJPಯವರಿಗೆ ಎದುರೆದುರು ಒಂದು ಉತ್ತರ ಕೊಡುವ ಒಬ್ಬ ನಾಯಕ ಇದ್ದರೆ ಅದು ದಿನೇಶ್ ರೈಯನ್ನು ಬಿಟ್ಟರೆ 2 ನಾಯಕ ನಮಗೆ ಕಾಣಲಿಕ್ಕೆ ಸಿಕ್ಕುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ನಮ್ಮ ಇವತ್ತಿನ ಐಕ್ಯ ಅಧ್ಯಕ್ಷರೇ ನಮ್ಮ ರಾಜು ಅಥವಾ ರಿಚರ್ಡ್ ಮುಸ್ತಫಾ, ಖಂಡಿತವಾಗಿ ಈ 3 ಜನ ನೇತೃತ್ವದಲ್ಲಿ ಕಳೆದ ಸಲ STPಯವರ ಬಾವುಟ ನೋಡಿ ನಾವು ತಪ್ಪಿಸುವುದದ್ದುಂಟು ಚುನಾವಣೆ ಸಂದರ್ಭದಲ್ಲಿ. ಯಾಕೆಂತ ಹೇಳಿದರೆ ಕೆಲವು ನಮ್ಮಿಂದ ತಪ್ಪಾಗಿದೆ. 13 ಜನ ಮಾತ್ರ ಗೆದ್ದದ್ದು 31ರಲ್ಲಿ. ಇದು ಫಸ್ಟ್ ಟೈಮ್ ನಮ್ಮ ಸೋಲಿಗೆ ಒಂದು ಕಾರಣ ಆಗಿದೆ. ದಯವಿಟ್ಟು ಮುಂದಿನ ಸಲ ಮುಸ್ತಫಾ, ರಿಚರ್ಡ್, ಕೃಷ್ಣನು ಮತ್ತು ಇನ್ನಿತರ ನಾಯಕರುಗಳು, ನಮ್ಮ ಮೊಹಮ್ಮದ್ ಮುಖಚರ್ ಅವರು ಲಾಸ್ಟ್ಗೆ ನಾಮಿನೇಷನ್ ಕೊಟ್ಟದ್ದು ನಾವು ಇಲ್ಲಿ ಜೆ ಮೊಹಮ್ಮದ್ರವರಿಗೆ. ಖಂಡಿತವಾಗಿ ಅವರು ಗೆಲ್ಲಬೇಕಿತ್ತು, ಕಾರಣಾಂತರದಿಂದ ಗೆಲ್ಲಿಲ್ಲ. ಆದರೆ ಮುಂದಿನ ಸಲ ಮುಸ್ತಫರವರೇ, ನಿಮಗೆ ಭಾಳಷ್ಟು ಜವಾಬ್ದಾರಿ ಇದೆ. ಇವತ್ತು ನೀವು ಉಳ್ಳಾಲ ನಗರಸಭೆಯ ಮಾಲಕರಲ್ಲ, ರಾಜುರವರೇ, ರಿಚರ್ಡ್ರವರೇ, ಉಳ್ಳಾಲ ನಗರಸಭೆಯ ಮಾಲಕರು ನೀವು ಆಗಲಿಲ್ಲ. ನೀವು ಉಳ್ಳಾಲ ನಗರಸಭೆಯ ಕಾಂಗ್ರೆಸ್ಸಿನ ಸೇವಕರಾಗಿ ಇವತ್ತು ಆಯ್ಕೆ ಆಗಿದ್ದಾರೆ. ನಿಮ್ಮನ್ನು ನಾನು ಗ್ರಾಮಾಂತರ ಪ್ರದೇಶದಿಂದ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ, ನಮ್ಮ ಎಲ್ಲ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್. ಮುಸ್ತಫಾ ಆಗಲಿ, ರಿಚರ್ಡ್, ರಾಜ, ಇದು ಒಳ್ಳೆಯದಾಗಿದೆ. 3 ಜನ ಮಾಡಿದರೆ ಹೇಗೆಂದ್ರೆ ಅಮರ್ ಅಕ್ಬರ್ ಅಂತೋನಿ ಅಂತ ಹೇಳ್ತೇನೆ ನಾನು. ಏನೇ ಇರಲಿ, ಪಾರುಕೊಳ್ಳದ ದಿನೇಶ್ ಹೇಳಿದರು ಮುಂದಕ್ಕೆ ನಮಗೆ ಈಗ ಏನೂ ಇಲ್ಲ, ಬೂತ್ ಕಮಿಟಿ ಆಗ್ತದೆ, 25 ಜನ ಅಂತ ಹೇಳಿದ್ದಾರೆ. 31 ವಾರ್ಡ್ ಉಂಟು, 775 ಜನ ಆಗ್ತದೆ. ಅದರಲ್ಲಿ 775 ಜನ ಎಲ್ಲ ವಾರ್ಡಿಗೆ ಹೋಗಿ ಪ್ರತ್ಯೇಕವಾಗಿ, ನನಗೆ ಪುರ್ಸೊತ್ತಿಂದಿಲ್ಲ, ಮಲೆಗದಲ್ಲಿ ಎಲ್ಲರಿಗೆ ಪುರ್ಸೊತ್ತುಂಟು, ಯಾರಿಗೆ ಒಂದೊಂದು ಕೊಡೆ ಹಿಡ್ಕೊಂಡು ನನ್ನಂತ ಸೇರಿಸಿಕೊಳ್ಳಿ, ನಾನೇನು ಬರೋದಿಲ್ಲ ಅಂತ ಹೇಳ್ತಿಲ್ಲ. ಎಲ್ಲರನ್ನು ಮೆಂಬರ್ ಮಾಡಿ ಒಂದು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ತುಂಬ ಏನೇ ಇರಲಿ ಮುಂದಕ್ಕೆ ಯೂಟಿಗಾದರ ಈಗಲೇ ನಾವು ತಯಾರಾಗಿ ಬರಬೇಕಂತ ನಿಮ್ಮ ಹತ್ರ ಕೇಳಿಕೊಳ್ತೇನೆ.
ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷರ ಪದಾರ್ಪಣೆ ಈ ವೇದಿಕೆಯಲ್ಲಿರುವ ಬ್ಲಾಕ್ ಅಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಸದಾಶಿವ ಉಲ್ಲಾಲ್ರವರೇ, ಇಲ್ಲಿ ಸೇರಿದಂಥ ಎಲ್ಲ ನಾಯಕರುಗಳೇ, ನಗರಸಭೆ ಅಧ್ಯಕ್ಷರಾದ ಚಿತ್ರಕಲಾ ಅವರೇ, ಕೌನ್ಸಿಲರ್ಗಳೇ, ಎಲ್ಲ ಕಾರ್ಯಕರ್ತಗಳೇ, ನನಗೆ ಆಯ್ಕೆ ಮಾಡಿದಂತಹ ಎಲ್ಲ ನನ್ನ ಶಾಸಕರು ಯು ಟಿ ಖಾದರ್ ಅವರು ಹಾಗೂ ನಮ್ಮ ಬ್ಲಾಕ್ನ ಅಧ್ಯಕ್ಷರಾದಂತಹ ಸದಾಶಿವ ಉಲ್ಲಾಲ್ರವರು ಹಾಗೂ ನಮ್ಮ ಉಲ್ಲಾಲದ ನಗರದ ಇನ್ಚಾರ್ಜ್ ಆದಂತಹ ನನ್ನ ಆತ್ಮೀಯ ಮಿತ್ರರಾದಂಥ ದಿನೇಶ್ ರೈ ಅವರು, ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳುತ್ತಾ, ನೀವು ಕೊಟ್ಟ ಅಧಿಕಾರವನ್ನು, ನನ್ನ ಮೇಲೆ ವಿಶ್ವಾಸ ಇಟ್ಟು ಕೊಟ್ಟ ಅಧಿಕಾರವನ್ನು ನಾನು ದೇವರ ದಯೆಯಿಂದ ನಾನು ಪೂರ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮಗೆ ನಿಮ್ಮೆಲ್ಲರ ಸಹಕಾರ ಬೇಕು. ನಮ್ಮ ಕಾರ್ಯಕರ್ತರು, ನಾಯಕರುಗಳೆಲ್ಲರ ಸಹಕಾರ ಇದ್ದರೆ ದೇವರ ದಯೆಯಿಂದ ಈ ವರ್ಷದ ನೆಕ್ಸ್ಟ್ ಬರುವ ಎಲೆಕ್ಷನಲ್ಲಿ ಯು ಟಿ ಖಾದರ್ ಅವರಿಗೆ ನಾವು ಅತ್ಯಂತ ಬಹುಮತದಿಂದ ಗೆಲ್ಲಿಸಿಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿ ನಾನು ಕೂಡ ಪ್ರಯತ್ನ ಮಾಡ್ತೇನೆ ಅಂತ ಹೇಳುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ಒಂದು ಮಹತ್ವದ ಕಾರ್ಯಕ್ರಮ ಅಂತ ಹೇಳ್ಬೋದು. ಒಂದು ಅರ್ಧ ಗಂಟೆ ಮುಂಚೆ ನನಗೆ ಮುಸ್ತಫರ್ ಅವರು ಹೆಸರು ಹೇಳಲಿಕ್ಕೂ ಕೂಡ ನಾನು ಸ್ವಲ್ಪ ಆಲೋಚನೆ ಮಾಡಬೇಕಂದ್ರೆ, ನನ್ನ ಒಬ್ಬ ರಾಜಕೀಯದ ಗುರು ಮತ್ತು ನನ್ನ ಒಬ್ಬ ಮಾರ್ಗದರ್ಶಕರು ಅವರು ನನಗೆ ಫೋನಲ್ಲಿ ಹೇಳುವಾಗ ನಾನು ಎಲ್ಲ ಹೊರಟಿದ್ದೆ. ನಾನು ಅವರ ಫೋನಲ್ಲಿ ಒಂದು ವಿಚಾರವನ್ನು ಹೇಳಿದರು, ಹೀಗೆ ನನಗೆ ನಗರಸಭಾ ಅಧ್ಯಕ್ಷ ಸ್ಥಾನ ಈ ಥರ ನನಗೆ ಕೊಡ್ತಾ ಇದ್ದಾರೆ, ನೀವು ಬರಬೇಕಂತ ಹೇಳುವಾಗ ಭಾಳಷ್ಟು ಖುಷಿಯಿಂದ ನಾನು ಬಂದಿದ್ದೇನೆ. ಯಾಕಂತ ಹೇಳಿದರೆ ಇವತ್ತು ನಾನು ಮಾತ್ರ ಅಲ್ಲ, ಈ ಬ್ಲಾಕ್ ಕಚೇರಿ ಇಷ್ಟೊಂದು ಜನಸಾಗರ ಸೇರಬೇಕಾದ್ರೆ ಇದು ಮೊದಲ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದರೆ ಮುಸ್ತಫರ್ ಅವರೊಬ್ಬ ಜನಸ್ನೇಹಿ. ಅವರು ಉಲ್ಲಾಲ ಭಾಗದಲ್ಲಿ ಮಾತ್ರ ಅಲ್ಲ, ಯು ಟಿ ಖಾದರ್ ಸರ್ ಅವರ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಮುಡಿಪು ಬ್ಲಾಕಿಗೆ ಹೋದರೂ ಕೂಡ ಮುಸ್ತಫಾ ಉಲ್ಲಾಲ್ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ಪರಿಚಯ ಇದೆ. ಮುಸ್ತಫಾ ಉಲ್ಲಾಲ್ರವರನ್ನು ಪರಿಚಯ ಇಲ್ಲದವರು ಯಾರೂ ಕೂಡ ಇಲ್ಲ. ಅವರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಮುಸ್ತಫಾರವರಿಗೆ ನಾನು ಮಾರ್ಗದರ್ಶನ ನೀಡಲಿಕ್ಕೆ ಅಷ್ಟು ದೊಡ್ಡ ಜನ ನಾನಲ್ಲ, ಆದರೂ ಕೂಡ ಯುವ ಕಾಂಗ್ರೆಸ್ನ ಒಬ್ಬ ಬ್ಲಾಕಿನ ಅಧ್ಯಕ್ಷರ ನೆಲೆಯಲ್ಲಿ ಅವರಿಗೆ ನಾನು ಶುಭ ಹಾರೈಸ್ತೇನೆ. ನಿಮ್ಮ ಅವಧಿಯಲ್ಲಿ ಬ್ಲಾಕ್ ಇಡೀ ಉಲ್ಲಾಲ ನಗರದಲ್ಲಿ ನಿಮ್ಮ ಎಲ್ಲ ಕಮಿಟಿಗಳು, ವಾರ್ಡ್ ಕಮಿಟಿಗಳು ಭಾಳಷ್ಟು ಅಚ್ಚುಕಟ್ಟಾಗಿ ನಿಮ್ಮ ಮೂಡಿ ಬರಲಿ. ನಿಮ್ಮ ಯಾವುದೇ ಆ ಒಂದು ಸಮಸ್ಯೆ ಬಾರದ ಹಾಗೆ ನಿಮ್ಮ ಕಾಂಗ್ರೆಸ್ಸಿಗೆ ಅಲ್ಲಿ ಬಲಿಷ್ಠಗೊಳಿಸಲಿಕ್ಕೆ ನಿಮಗೆ ಭಗವಂತನು ನಿಮಗೆ ಅಲ್ಲಿ ಶಕ್ತಿ ತುಂಬಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಇಲ್ಲಿ ನಡೆದಂಥ ಎಲ್ಲರಿಗೂ ಕೂಡ ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಭಾಳಷ್ಟು ನಾಯಕರು ನಮ್ಮ ಇನ್ನು ಇಬ್ಬರು ಕೂಡ ಅದರ ಜೊತೆ ಆಯ್ಕೆ ಆಗಿದ್ದಾರೆ. ಉಪಾಧ್ಯಕ್ಷರಾಗಿ ರಿಷಡ್ ಅವರು ಮತ್ತು ಕಾರ್ಯದರ್ಶಿಯಾಗಿ ರಾಜುರವರು. ಭಾಳಷ್ಟು ಈ ದೇಶದ ಒಂದು ಮೂರು ಶಕ್ತಿ ಅಂತ ಹೇಳ್ಬೋದು. ನಮ್ಮ ಉಲ್ಲಾಲಕ್ಕೆ ಇನ್ಚಾರ್ಜ್ ಅವರು ಮಾತಿನ ಮಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ಸಣ್ಣದಿರುವಾಗ ನಮ್ಮ ಭಾಗಕ್ಕೆ ಬರ್ತಾ ಇದ್ರು. ನಮ್ಮ ದಿನೇಶ್ ರೈ ಅವರು ಮೈಕಕ್ಕೆ ಬರುವಾಗ ನಾನಿದು ಅವರ ಮುಂದೆ ಸುಳ್ಳು ಹೇಳುವುದಲ್ಲ, ದಿನೇಶ್ ರೈ ಸ್ಪೀಚ್ ಮಾಡೋದು ಅಂತ ಹೇಳಿದರೆ ನಾನು ಕೈಕಟ್ಟಿ ಎದುರಿಗೆ ಬಂದು ಕೂತ್ಕೊಳ್ಳೋದು. ಅದೊಂದು ಪಿಕ್ಚರ್ ನೋಡಿದಾಗೆ ನಮಗೆ ಅಷ್ಟೊಂದು ಖುಷಿ ಕೊಡುವಂಥ ಒಬ್ಬ ಭಾಷಣಗಾರ, ನಮಗೆಲ್ಲರಿಗೂ ಗುರು ಅವರು. ಅವರನ್ನು ನೋಡಿ ನಾವು ಕಲಿಯುವುದಷ್ಟೇ, ಅವರ ಭಾಷಣ ಕೇಳಿ ನಾವು ಕಲಿತಾ ಇದ್ದೇವೆ. ನಾವೆಲ್ಲರಿಗೂ ಕೂಡ ನಾವೆಲ್ಲ ದುಡಿಯುವುದು ನಮ್ಮ ಈ ಕ್ಷೇತ್ರಕ್ಕೋಸ್ಕರ, ನಮ್ಮ ಶಾಸಕರಿಗೆ ಶಕ್ತಿ ತುಂಬಲಿಕ್ಕೋಸ್ಕರ. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಒಂದು ಸಣ್ಣ ವಿಚಾರ, ನಾನೊಂದು ಖಾಸಗಿ ಕಾರ್ಯಕ್ರಮಕ್ಕೆ ನಿನ್ನೆ ಬಿಜಾಪುರಕ್ಕೆ ಹೋಗಿದ್ದೆ. ಅಲ್ಲಿನ ಕಾಂಗ್ರೆಸ್ ಮುಖಂಡರು ಯು ಟಿ ಖಾದರ್ ಕ್ಷೇತ್ರದ ಒಬ್ಬ ಹುಡುಗ ಯುವ ಕಾಂಗ್ರೆಸ್ನ ಒಬ್ಬ ಅಧ್ಯಕ್ಷ ಎಂದ ನೆಲೆಯಲ್ಲಿ ಅವರ ಕೃಪೆ ಅಂತ ಹೇಳ್ಬೋದು, ನನ್ನದಲ್ಲ, ನನ್ನ ಪರಿಚಯ ಅಲ್ಲ, ಯು ಟಿ ಖಾದರ್ ಅವರ ಕೃಪೆ ಅಂತ ಹೇಳ್ಬೋದು. ಅಲ್ಲಿನ ಕಾಂಗ್ರೆಸ್ ಮುಖಂಡರು, KPCCಯ ಮಾಜಿ ಕಾರ್ಯದರ್ಶಿಗಳು ನನ್ನ ರೂಮಿಗೆ ಬಂದು ನನಗೆ ಶಾಲ್ ಹಾಕಿ, ಅವರು ಮಾಲೆ ಹಣ್ಣು ಹಾಕಿ ನನಗೆ ಸನ್ಮಾನಿಸಿ ಸ್ವಾಗತಿಸಿದ್ದಾರೆ. ಇದು ಯು ಟಿ ಖಾದರ್ ಕೃಪೆ. ನನ್ನನ್ನು ಅಲ್ಲಿ ಯಾರಿಗೂ ಪರಿಚಯ ಇಲ್ಲ, ಯು ಟಿ ಖಾದರ್ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಂತ ಹೇಳಿದ್ದಕ್ಕೆ ನನಗೆ ಅಲ್ಲಿ ಸ್ವಾಗತಿಸ್ತಾರೆ. ನಾವೆಲ್ಲರೂ ಕೂಡ ನಮ್ಮ ಶಾಸಕರಿಗೆ ಅವರಿಗೆ ಶಕ್ತಿ ತುಂಬುವಂತೇಳಿ ಇನ್ನೊಮ್ಮೆ ಹೇಳಿಕೊಳ್ಳುತ್ತಾ ನನಗೆ ಅವಕಾಶ ಕೊಟ್ಟಾಗ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು
ನಮ್ಮ ಉಳ್ಳಾಳ ವಿಧಾನಸಭಾ ಕ್ಷೇತ್ರ ಅಂದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಕರ್ನಾಟಕದಲ್ಲಿ ಇತಿಹಾಸದವರು ಪ್ರತಿನಿಧಿಸುವ ಕ್ಷೇತ್ರ. ಇಲ್ಲಿ ನಮ್ಮ ಮಂಗಳೂರು ಕ್ಷೇತ್ರದಲ್ಲಿ ನಮ್ಮ ಉಳ್ಳಾಳ ನಗರ ಸಭೆ ಬಹಳ ಪ್ರಾಮುಖ್ಯವಾದದ್ದು. ಈ ನಗರಸಭೆಗೆ ನಮ್ಮ ನಗರ ಕಾಂಗ್ರೆಸ್ ಒಂದು 6-7 ತಿಂಗಳಿಂದ ಇದಕ್ಕೆ ಇಲ್ಲಿನ ಮೊದಲಿನ ಅಧ್ಯಕ್ಷರು ಬ್ಲಾಕಿಗೆ ಪದಗ್ರಹಣ ಸಂದರ್ಭದಲ್ಲಿ ಉನ್ನತ ಹುದ್ದೆಗೆ ವರ್ಗಾವಣೆಗೊಂಡಿದ್ದರಿಂದ ಈ ಅಧ್ಯಕ್ಷರ ಸ್ಥಾನ ಒಂದು ಪೂರ್ತಿಯಾಗದೆ ಅರ್ಧದಲ್ಲಿ ನಿಂತಿತ್ತು. ಇಂಥ ಸಂದರ್ಭದಲ್ಲಿ ಅಂದರೆ ಉಳ್ಳಾಲ ನಗರಕ್ಕೆ ನಮಗೆ ಅಧ್ಯಕ್ಷ ಮಾಡುವಾಗ ನಮ್ಮ ಮೊದಲಿನ ಬ್ಲಾಕ್ ಅಧ್ಯಕ್ಷರ ಸಮಯದಲ್ಲೇ ಅಲ್ಲಿ ಒಂದು ಮೂಲೆ ಗುಂಪಾಗಿತ್ತು. ಅಂದರೆ ಅದಕ್ಕೆ ಒಂದು ಪೂರ್ಣ ಒಂದು ಕಾರ್ಯಕ್ರಮವಿರಲಿಲ್ಲ. ಈಗಿನ ಅಧ್ಯಕ್ಷರು ಬಂದ ನಂತರನೇ ಯಾವಾಗಲೂ ನೋಡುವಾಗ ನಮ್ಮ ಬ್ಲಾಕಲ್ಲಿ ಉಳ್ಳಾಲ ನಗರದೊಂದು ಕಮಿಟಿ ಆಗಬೇಕು, ಉಳ್ಳಾಲ ನಗರಕ್ಕೊಂದು ಕಮಿಟಿ ಆಗಬೇಕಂತೇಳಿ ಯಾವಾಗಲೂ ಶಾಸಕರ ಹತ್ರ ಮತ್ತು ನಮ್ಮ ಜಿಲ್ಲೆಯ ಗಮನಕ್ಕೆ ತಂದಿದ್ದರು. ಈ ಗಮನಕ್ಕೆ ತಂದಾಗ ಮೊನ್ನೆ ತಾನೇ 1 ವಾರದಿಂದ ಅದರ ಬಗ್ಗೆ ಭಾಳ ಬಿರುಸಿನ ಚಟುವಟಿಕೆ ನಡೆದು ಒಂದು 4-5 ಹೆಸರುಗಳು ಮುಂಚೂಣಿಯಲ್ಲಿದ್ದು ನಮ್ಮ ಪಕ್ಷದವರೇ, ಒಳ್ಳೆಯ ಕಾರ್ಯಕರ್ತರು. ಆದರೂ ನಮಗೆ ಇವತ್ತಿನ ನಮ್ಮ ಪಕ್ಷದ ರಾಷ್ಟ್ರವ್ಯಾಪಿ ಪರಿಸ್ಥಿತಿಯಲ್ಲಿ ಹಾಗೆ ನಮ್ಮ ಉಳ್ಳಾಳದಲ್ಲಿ ನಮ್ಮ ಶಾಸಕರ ಕಾರ್ಯವ್ಯಾಪ್ತಿಯೊಂದು ಬಿಟ್ಟರೆ ನಮ್ಮ ಪಕ್ಷದ ಬೆಳವಣಿಗೆ ಬಹಳ ಕುಂಠಿತವಾಗಿತ್ತು. ಅಂಥ ಸಂದರ್ಭದಲ್ಲಿ ನಾವು ಭಾರಿ ಆಲೋಚನೆ ಮಾಡಿ ಒಂದು ಅಧ್ಯಕ್ಷರನ್ನು ಮಾಡಬೇಕಂತೇಳಿ ಇವತ್ತು ನಮ್ಮ AICC ನಮ್ಮ ಕರ್ನಾಟಕ ಕಾಂಗ್ರೆಸ್ಸಿಗೆ ಪಕ್ಷ ಬಹಳ ಕಷ್ಟದಲ್ಲಿರುವಾಗ ಹೇಗೆ DK ಶಿವಕುಮಾರನ್ನು ಮಾಡಿದೆಯಾ ಅಂಥ ಒಂದು ಡೈನಾಮಿಕ್ ಲೀಡರನ್ನು ಮುಸ್ತಾಫರವನ್ನು ಇವತ್ತು ನಗರ ಕಾಂಗ್ರೆಸ್ಸಿಗೆ ಮಾಡಿದ್ದಾರೆ. ಯಾಕಂತೇಳಿದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ನಮ್ಮೆಲ್ಲ ಅಭಿಪ್ರಾಯ ತೆಗೆದುಕೊಳ್ಳುವಾಗ ನಾವು ಅಭಿಪ್ರಾಯ ಕೊಟ್ಟಿದ್ದೆವು. ಮುಸ್ತಾಫರ್ ಅಂತ ಅಲ್ಲ, ನಮಗೆ ಇವತ್ತಿನ ಪರದಲ್ಲಿ ಬ್ಯಾಲೆನ್ಸ್ ಲೀಡರ್ ಬೇಡ, ನಮಗೆ ಒಂದು ಡೈನಾಮಿಕ್ ಲೀಡರ್ ಯಾರನ್ನಾದರೂ ಮಾಡಿ ಅಂತ ಹೇಳುವಾಗ ಅಲ್ಲಿ ಒಂದು 2 ಹೆಸರು ಮುಂಚಿನಲ್ಲಿತ್ತು. ಅದರಲ್ಲೂ ಎಲ್ಲ ಆಲದು ತೂಗಿ ಆಗುವಾಗ ಮುಸ್ತಾಫನ ಹೆಸರನ್ನು ಬ್ಲಾಕ್ ಅಧ್ಯಕ್ಷರು ಸಮ್ಮುಖದಲ್ಲಿ ಎಲ್ಲರೂ ಒಳ್ಳೆಯ ಅಭಿಪ್ರಾಯ ತಗೊಂಡು ಮಾಡಿದ್ದಾರೆ. ಏನೇ ಇರಲಿ, ಇವತ್ತು ಮುಸ್ತಾಫರ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಮುಸ್ತಾಫರ್ ಅವರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು. ಅವರು ಯಾಕಂತ ಹೇಳಿದರೆ ಉಳ್ಳಾಳ ದರ್ಗದ ನೋಡಿ ಉರುಸು ಸಂದರ್ಭದಲ್ಲಿ 5 ವರ್ಷಕ್ಕೆ ಉರುಸಲ್ಲಿ ಈ ವಾಲಂಟಿಯರ್ ಕಮಾಂಡಿಂಗ್ ಅದರೊಂದು ಕ್ಯಾಪ್ಟನನ್ನು ತಗೊಂಡಿದ್ರೆ ಅಂತ ಹೇಳಿದರೆ ಅದು ಅಂಥವರಿಗೆ ಕೊಡೋದಲ್ಲ, ಯಾರಿಗೆ ಒಂದು ಕೆಪಾಸಿಟಿ ಇದೆ ಅಂಥವರಿಗೆ ಕೊಡುವುದು. ಅದನ್ನು ತೂಗುವಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ನಗರ ಅಧ್ಯಕ್ಷನಾಗಿ ಮುಸ್ತಾಫರನ್ನು ಮಾಡಿದ್ದು ಅದು ಅಧ್ಯಕ್ಷರು ಹಾಗೂ ಶಾಸಕರ ಅಭಿಪ್ರಾಯ, ನಮ್ಮ ಕಾಂಗ್ರೆಸ್ಸಿನ ಅಭಿಪ್ರಾಯ ನಿಜವಾಗಿ 100ಕ್ಕೆ 100 ಅದು ಒಂದು ಒಳ್ಳೆಯ ಮುಂದಿನ ಹೆಜ್ಜೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಮುಸ್ತಾಫರು ಯಾರನ್ನಾದರೂ ಈಗ ಒಂದು 10 ಜನ ಅಲ್ಲಿ ನಮಗೆ ಇಮಿಡಿಯೇಟ್ ಬೇಕಂತ ಹೇಳಿದರೆ ಆ 10 ಜನ ಯಾರೇ ಅದು ಯಾವ ಸಂದರ್ಭದಲ್ಲಿ ಬೇಕಂತ ಹೇಳಿದರೆ ಅಲ್ಲಿ ತಂದು ನಿಲ್ಲಿಸುವಂಥ ಒಂದು ಶಕ್ತಿ ಇರುವವರು. ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲೂ ಎಲ್ಲದರಲ್ಲೂ ನಮಗೆ ಪಕ್ಷಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮುಸ್ತಾಫರ್ ಅಂತ ಒಂದು ಲೀಡರ್ಶಿಪ್ ನಮಗೆ ಅಗತ್ಯ ಇದೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಆ ದರ್ಗದ ಎಂಥ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಆ ದರ್ಗದ ಯಾವ ಅಲ್ಲನ ಒಂದು ಒಳ್ಳೆಯ ಅವರಿಗೆ, ಹಾಗೆ ನಮ್ಮ ಹಿಂದೂ ಧರ್ಮದ ಯಾವ ದೇವರು ಇದ್ದಾರೆ, ಕ್ರಿಸ್ತ ಧರ್ಮದ ಯಾವ ದೇವರಿದ್ದಾರೆ, ಎಲ್ಲರೂ ಈ ಇವತ್ತಿನ ಅಧಿಕಾರ ಸಂದರ್ಭದಲ್ಲಿ ಅವರಿಗೆ ಎಲ್ಲರೂ ಸೇರಿ ಆಶೀರ್ವದಿಸಲಿ. ಎಲ್ಲ ಧರ್ಮದವರನ್ನು ಒಳ್ಳೆಯ ಒಂದು ಒಗ್ಗೂಡಿಸಿಕೊಂಡು ಹಾಗೆ ನಮ್ಮ ಪಕ್ಷದಲ್ಲಿ ಇವತ್ತೊಂದು ಭಾಗ ಅಂತ ಬೇಡ, ಯಾರೆಲ್ಲ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ, ಯಾರೆಲ್ಲ ಹಿಂದೆ ಇದ್ದಾರೆ ಅಂಥವರನ್ನು ಅವರ ಮನೆಗೆ ಹೋಗಿ ಕರ್ಕೊಂಡು ಬಂದು ಎಲ್ಲರನ್ನು ನೆಕ್ಸ್ಟ್ ಮೀಟಿಂಗಲ್ಲಿ ಒಂದು ಈ ಮೀಟಿಂಗ್ ಇಲ್ಲಿ ಅಲ್ಲ ಹಾಲಲ್ಲಿ ಮಾಡುವಂಥ ಪರಿಸ್ಥಿತಿ ಬರಬೇಕಂತ ಹೇಳಿ ನಾನು ಮುಸ್ತಾಫರ್ ಅವರಿಗೆ ನನ್ನ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ. ಅಂದರೆ ಇವತ್ತು ಶಾಸಕರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಆ ರೀತಿಯಲ್ಲಿ ನಾವು ಅವರ ಹಿಂದುಗಡೆ ಎಲ್ಲರೂ ಸೇರಿ ಅವರಿಗೆ ಬೆನ್ನೆಲುಬಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಅಲ್ಪಸಂಖ್ಯಾತರನ್ನು ಪೂರ್ತಿ ಒಂದೇ ಒಂದು ಎಂಥ ವ್ಯವಸ್ಥೆ ಅಡಿಯಲ್ಲಿ ತರುವಲ್ಲಿ ನಮ್ಮ ಕಾಂಗ್ರೆಸ್ಸಿಗೆ ನೀವು ಮುಂಚೂಣಿಯಾಗಿ ನಿಮ್ಮ ಪಾತ್ರ ಮುಖ್ಯ ಅಂತ ಹೇಳಿಕೊಂಡು ನಿಮ್ಮ ಇವತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಪೂರ್ಣ ಯಶಸ್ಸು ಸಿಗಲಿ ಅಂತ ಆ ದೇವರ ಹತ್ರ ಬೇಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ.